ಎಸ್ ಹರೇ ಕೃಷ್ಣ. ಎಲ್ಲರಿಗೂ ಸ್ವಾಗತ. ಎಸ್ ಹರೇ ಕೃಷ್ಣ, ಎಲ್ಲರಿಗೂ ಸ್ವಾಗತ. ಶ್ರೀಮದ್ ಭಾಗವತಂ 3ನೇ ಸ್ಕಂದ 25ನೇ ಅಧ್ಯಾಯ ಶ್ಲೋಕ 10. ಅತಾಮೇ ದೇವ ಸಮ್ಮೋಹಂ ಅಪಾಕ್ರಷ್ಟುಂ ತ್ವಂ ಅರಸಿ ಯಃ ಅವಗ್ರಹ ಅಹಂ ಮಮಾಯೇತಿ ಏತಸ್ಮಿನ್ ಯೋಜಿತಾ ತ್ವಯಾ. अनुवाद ಮತ್ತು ಭಾವಾರ್ಥ by His Divine Grace ಅಭಯ ಶರಣಾನಂದ ಭಕ್ತಿವೇದಾಂತ ಸ್ವಾಮಿ ಶ್ರೀ ಪ್ರಭುಪಾದ ಕಿ ಜೈ. ನನ್ನ ಪ್ರಭುವೇ, ನನ್ನ ಮಹಾಮೋಹವನ್ನು ಹೋಗಲಾಡಿಸಲು ದಯವಿಟ್ಟು ಅನುಗ್ರಹಿಸು. ನನ್ನ ಹುಸಿ ಅಹಂಕಾರದ ಭಾವನೆಯಿಂದಾಗಿ ನಿನ್ನ ಮಾಯೆಗೆ ಸಿಲುಕಿದ್ದೇನೆ ಮತ್ತು ನನ್ನನ್ನು ದೇಹ ಹಾಗೂ ತತ್ಪರಿಣಾಮವಾದ ಸಂಬಂಧಗಳೊಂದಿಗೆ ಗುರುತಿಸಿಕೊಂಡಿದ್ದೇನೆ. ಹುಸಿ ಅಹಂಕಾರ, ಫಾಲ್ಸ್ ಈಗೋ. ಹರೇ ಕೃಷ್ಣ. ಓಕೆ, ಈಗ ಫಾಲ್ಸ್ ಈಗೋ ಮತ್ತೆ ಟ್ರೂ ಈಗೋ. ಫಾಲ್ಸ್ ಈಗೋ ಎಂತ, ಟ್ರೂ ಈಗೋ ಎಂತ? ಎಸ್ ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ, ನಾವು ದೇಹ ಭಾವನೆಯಲ್ಲಿ ಇದ್ದಾಗ ಇದು ನಾನು ನನ್ನದು, ಈ ದೇಹಕ್ಕೆ ಸಂಬಂಧಪಟ್ಟಿದ್ದು, ಅದು ಫಾಲ್ಸ್ ಇಗೋ. ನಾವು ಆತ್ಮದ ಭಾವನೆಗೆ ಬಂದಾಗ ಅದ ಜೀವೇರ ಸ್ವರೂಪ ಹೇ ಕೃಷ್ಣರೇ ನಿತ್ಯದಾಸ, ನಾನು ಭಗವಂತನ ಸೇವಕ, ಇದು ಟ್ರೂ ಎಗೋ. ಎಸ್, ಓಕೆ. ಹರೇ ಕೃಷ್ಣ. ಪ್ರಭುಪಾದ ಇಲ್ಲಿ ಹೇಳಿದ್ದಾರೆ, ಯಾವುದು ಭಗವದ್ಗೀತೆಯಲ್ಲಿ 13 ಚಾಪ್ಟರ್ 8 ಶ್ಲೋಕದಲ್ಲಿ ಬರ್ತದೆ. ಅಲ್ಲಿ ಫಾಲ್ಸ್ ಈಗೋ, ಅಲ್ಲಿ ಪ್ರಭುಪಾದ ಟ್ರೂ ಈಗೋ, ಫಾಲ್ಸ್ ಈಗೋ ಅದರ ಬಗ್ಗೆ ಹೇಳಿದ್ದಾರೆ. ಓಕೆ, ಈಗ ನಾವು ಸ್ವಲ್ಪ ಇದನ್ನು ಅರ್ಥ ಮಾಡ್ಲಿಕ್ಕೆ ನೋಡುವ. ಅದೇ ಪರ್ಪಟಲ್ಲಿ ಉಂಟು ಪ್ರಭುಪಾದ ಹೇಳುವಂಥದ್ದು. ಯಾವುದು 8ರಿಂದ 12 ಶ್ಲೋಕ, 13ನೇ ಅಧ್ಯಾಯ ಭಗವದ್ಗೀತೆ. ಹಾಗಾಗಿ ನಮ್ದೀಗ ಎಕ್ಸಿಸ್ಟೆನ್ಸ್ ಉಂಟು, ನಾವಿದ್ದೇವೆ. ಇದರಲ್ಲಿ ಐನೆಸ್ ಎಂತ, ಇಟ್ ಇಸ್ ಎ ಫಂಡಮೆಂಟಲ್ ಟು ಅವರ್ ಎಕ್ಸಿಸ್ಟೆನ್ಸ್. ಐ ಬೇಕೇ ಬೇಕು, ಐ ಇಲ್ಲದೆ ಆಗೋದಿಲ್ಲ. ಐ ಬೇಕು, ಐನೆಸ್. ಈಗ ನಾವು ನಮ್ಮ ಹೆಸರನ್ನು ಚೇಂಜ್ ಮಾಡ್ಬೋದು. ಈಗ ನಮಗೆ ದೀಕ್ಷೆ ಆಗುವ ಮುಂಚೆ ಒಂದು ಬೇರೆ ಹೆಸರಿರ್ತದೆ, ದೀಕ್ಷೆ ಆದಮೇಲೆ ಬೇರೆ ಹೆಸರಾಗ್ತದೆ. ಪಾಶ್ಚಾತ್ಯ ದೇಶದಲ್ಲಿರುವಾಗ ಬೇರೆ ಹೆಸರಿರ್ತದೆ, ಭಾರತದಲ್ಲಿರುವಾಗ ಬೇರೆ ಹೆಸರಾಗ್ತದೆ. ಈ ರೀತಿಯೆಲ್ಲ ಹೆಸರು ಚೇಂಜ್ ಆಗ್ತದೆ. ಮತ್ತೆ ನ್ಯಾಷನಾಲಿಟಿ ಕೂಡ ಚೇಂಜ್ ಆಗ್ತದೆ. ಇಲ್ಲಿ ಬಂದು 10 ವರ್ಷ ಇದ್ರೆ ಇಲ್ಲಿನ ನ್ಯಾಷನಾಲಿಟಿ ಸಿಗ್ತದೆ, ಬೇರೆ ದೇಶಕ್ಕೆ 10 ವರ್ಷ ಇದ್ರೆ ಅಲ್ಲಿನ ನ್ಯಾಷನಾಲಿಟಿ ಸಿಗ್ತದೆ. ಮತ್ತೆ ಸ್ಕಿನ್ ಕಲರ್ ಚೇಂಜ್ ಆಗ್ತದೆ. ಆದರೆ ಈ ಐ ಆಮ್ ಅದು ಸೇಮ್, ಅದು ಚೇಂಜ್ ಆಗುದಿಲ್ಲ. ಹೈನೆಸ್ ಅಂದ್ರೆ ಈಗೋ, ನಾನು ಅದು ಬೇಕೇ ಬೇಕು. ಈಗ ಈಗೋವನ್ನು ಕೆಲವೊಮ್ಮೆ ನೆಗೆಟಿವ್ ಯೂಸ್ ಮಾಡ್ತಾರೆ. ಅಂದ್ರೆ ಈಗೋ ಅಂದ್ರೆ ಪ್ರೈಡ್, ಈಗೋ ಅಂದ್ರೆ ಅರೋಗೆನ್ಸ್, ಈ ರೀತಿ ಎಲ್ಲ ಹೇಳ್ತಾರೆ. ಇದು ಒಂದು ರೀತಿ ಈಗೋವನ್ನು ಯೂಸ್ ಮಾಡುವಂಥದ್ದು. ಈಗ ನಾವು ಐಡೆಂಟಿಫೈ ನನ್ನನ್ನು ಹೇಗೆ, ಯಾವುದು ನಾನಲ್ಲ ಅದಕ್ಕೆ ನಾವು ಐಡೆಂಟಿಫೈ ಮಾಡಿದರೆ ಅದಕ್ಕೆ ಹೇಳುವುದು ಫಾಲ್ಸ್ ಈಗೋ. ನಾನು ಅದು, ನಾನು ಇದು ಫಾಲ್ಸ್ ಈಗೋ. ಅಂದ್ರೆ ನಾನು ಭಾರತೀಯ, ನಾನು ಅಮೇರಿಕನ್, ನಾನು ಗಂಡಸು, ನಾನು ಹೆಂಗಸು, ನಾನು ಡಾಕ್ಟರ್, ನಾನು ಇಂಜಿನಿಯರ್,
ನಾನು ಪೊಲೀಸ್, ನಾನು ಲಾಯರ್, ನಾನು ಹೌಸ್ ವೈಫ್, ಇದೆಲ್ಲ ಫಾಲ್ಸ್ ಇದೆ. ಈಗ ಅದಕ್ಕಿಂತ ಆಚೆ ಟೂ ಈಗೋ ಉಂಟು. ಈಗ ಟೂ ಈಗೋದಲ್ಲಿ ಫಸ್ಟಿಗೆ ಅಹಂ ಬ್ರಹ್ಮಾಸ್ಮಿ, ನಾನು ದೇಹ ಅಲ್ಲ, ನಾನು ಆತ್ಮ, ಅಂದ್ರೆ ಐ ಆಮ್ ಬ್ರಹ್ಮ. ಇದು ರೂಪದ ಹೇಳ್ತಾರೆ ಇಲ್ಲಿ, ಅದೇ ಭಾವಾರ್ಥದಲ್ಲಿ ಉಂಟು ನೋಡಿ. ಓಕೆ, ರೂಪದಲ್ಲಿ ego is there, false ego is condemned, but not real ego. In the Vedic Vedas it is said, aham brahmasmi, I am Brahma, I am spirit. This is I am, okay. Idu, okay. But still it is not complete true ego. ಯಾಕೆ ಕಂಪ್ಲೀಟ್ ಅಲ್ಲ ಅಂದ್ರೆ, ಯಾವಾಗ ನಾವು ಅರ್ಥ ಮಾಡ್ತೇವೆ ನಾವು ಯಾರು, ನಮ್ಮ ಐಡೆಂಟಿಟಿ, ಮತ್ತೆ ಖಾಲಿ ಐಡೆಂಟಿಟಿ ಮಾತ್ರ ಅಲ್ಲ, ರಿಲೇಶನ್ಶಿಪ್ ಕೂಡ ಆಗಬೇಕು. ಈಗ ಇಂಡಿವಿಜುವಲ್ ಐಡೆಂಟಿಟಿ, ಸೋಷಿಯಲ್ ಐಡೆಂಟಿಟಿ ಎರಡು ಉಂಟು. ನಮ್ಮ ಕಂಪ್ಲೀಟ್ ಐಡೆಂಟಿಟಿ ಅಂತಂದ್ರೆ ಬೋತ್ ಇಂಡಿವಿಜುವಲ್ ಅಂಡ್ ಸೋಷಿಯಲ್ ಐಡೆಂಟಿಟಿ. ಈಗ ನಾನು ಹೇಳ್ಬೋದು, ನಾನು ಹೀಗೆ, ನಾನು ಇಲ್ಲಿ ಕುಲಾಯಿ ದೇವಸ್ಥಾನದಲ್ಲಿ ಇರುವವ. ನನ್ನ ಒಬ್ಬರ ಹತ್ರ ಹೋಗಿದ್ದೆ, ಅವರಿಗೆ ನಂದೊಬ್ಬ ಪರಿಚಯದವರು ಹೇಳಿದ್ರು, ನೀವು ಇನ್ಚಾರ್ಜ್ ಅಂದೆ. ನಾನು ಇನ್ಚಾರ್ಜ್ ಅಲ್ಲ ಹೇಳಿ. ನೀವು ದೇವಸ್ಥಾನದ ಇನ್ಚಾರ್ಜ್ ಅಂದೆ. ಇಲ್ಲ, ನಾನು ಇನ್ಚಾರ್ಜ್ ಅಲ್ಲ. ನನಗೆ ಒಂದು ಸೇವೆ ಮಾಡೋ ಅವಕಾಶ ಸಿಕ್ಕಿದೆ, ಹಾಗೆ ನಾವು ಹೇಳ್ಬೋದು, ಯಾಸ್ ನಾನು ಇದರ ಇನ್ಚಾರ್ಜ್, ದೇವಸ್ಥಾನದ ಇನ್ಚಾರ್ಜ್. ಮತ್ತೆ ನಾನು ಯಾವ ದೇಶಕ್ಕೆ ಸೇರಿದವ, ಹಾಗಾದ್ರು ಸೋಷಿಯಲ್ ಐಡೆಂಟಿಟಿ, ಇಂಡಿವಿಜುವಲ್ ಐಡೆಂಟಿಟಿ ಮತ್ತು ಸೋಷಿಯಲ್ ಐಡೆಂಟಿಟಿ. ಹಾಗಾಗಿ ಅಹಂ ಬ್ರಹ್ಮಾಸ್ಮಿ, ನಾನು ದೇಹ ಅಲ್ಲ, ನನ್ನ ಆತ್ಮ, ಮತ್ತೆ ಅದಕ್ಕೆ ರಿಲೇಶನ್ಶಿಪ್ ಹಾಕಬೇಕು. ಇದು ಭಗವದ್ಗೀತೆಯಲ್ಲಿ ಭಗವಂತ ಹೇಳ್ತಾನೆ, 15ನೇ ಅಧ್ಯಾಯದ 7ನೇ ಶ್ಲೋಕ. ಹಮೇವಾಂಶ ಜೀವಲೋಕೆ ಜೀವಭೂತ ಸನಾತನ ಮನಸಷ್ಟಾನಿ ಇಂದ್ರಿಯಾಣಿ ಪ್ರಕೃತಿಜಾನಿ ಕರ್ಷತಿ. ಮಮೇವಾಂಶ, ಮಮೇವಾಂಶ ಅಂದ್ರೆ ಅಂತ, ನನ್ನ ಅಂಶ, ಮೈ ಪಾರ್ಟ್. ಕೃಷ್ಣ ಇರುವಂಥದ್ದು, ಕೃಷ್ಣನ ಪಾರ್ಟ್. ಹಾಗಾಗಿ ನಮ್ಮ ಕಂಪ್ಲೀಟ್ ಐಡೆಂಟಿಟಿ ಅಂತಂದ್ರೆ ನಾವು ಕೃಷ್ಣನ ಪಾರ್ಟ್. ಈಗ ನಿಮ್ಮಲ್ಲಿ ಪ್ರಶ್ನೆ ಕೇಳ್ತೇನೆ, ಈಗ ನಾವು ಕೃಷ್ಣನ ಪಾಠ ಅಂತ ನಾವು ಭಾವಿಸ್ತಾ ಇದ್ದೇವ? ನಿಜವಾಗಿ ಹೇಳಿ, ನಾವು ಕೃಷ್ಣನ ಪಾಠ ಅಂತ ನಮ್ಮ ಕಾನ್ಸೆಪ್ಟ್ ಉಂಟಾ? ಇಲ್ಲ ಪ್ರಭುಜಿ. ಇಲ್ಲ ಪ್ರಭುಜಿ. ಕೆಲವು ಸರಿ ಅನಿಸ್ತದೆ ಹೌದು ಅಂತ, ಮತ್ತೆ ಕೆಲವು ಸಲ ಇಲ್ಲ ಅಂತ. ಕೆಲವು ಸಲ ಅನಿಸೋದಲ್ಲ. ಹೇಗೆಂದ್ರೆ ಪಾಠ ಅಂದ್ರೆ ಯಾವಾಗಲೂ ಪಾಠ. ಈಗ ತಾಯಿಗೆ ಸಣ್ಣ ಮಗು ಉಂಟು, ಒಂದು 6 ತಿಂಗಳ ಮಗು. ಈಗ ತಾಯಿ ಎಂತ ಯೋಚನೆ ಮಾಡ್ತದೆ? ಅದು ನನ್ನ ಅಂಶ ಅಂತ ಯೋಚನೆ ಮಾಡೋದಿಲ್ವಾ? ಹಾಲು ಕೊಡ್ತದೆ, ಊಟ ಕೊಡ್ತದೆ, ಯಾವಾಗಲೂ. ಕೆಲವೊಮ್ಮೆ ಮಾತ್ರ ಮತ್ತೆ ಇಲ್ಲ, ಹಾಗೆ ಉಂಟಾ? ಈಗ ಮಗು, ಸಣ್ಣ ಮಗುವಿಗೆ ತಾಯಿ ಎಂತ ಹೇಳುವಂಥದ್ದು, ಊಟ ಕೊಡುವಂಥದ್ದು, ಹಾಲು ಕೊಡುವಂಥದ್ದು, ಇದೆಲ್ಲ ಮಾಡ್ತದೆ. ಈಗ ತಾಯಿಗೆ ಆ ಮಗು ನನ್ನ ಪಾಠ, ಅಂಶ. ಇದು ಯಾವಾಗ ಸದಾ ಇರ್ತದ, ಕೆಲವೊಮ್ಮೆ ಮಾತ್ರ ಇರುವುದಾ? ಸದಾ ಇರ್ತದೆ. ಅದು ಹೇಗೆ ಪಾಠ? ಕೆಲವೊಮ್ಮೆ ಆಗಿರ್ಲಿಕ್ಕೆ ಚಾನ್ಸ್ ಇಲ್ಲ. ಅದು ಇದ್ರೆ ಸದಾ ಇರಬೇಕು. ನಾವು ಕೃಷ್ಣನ ಪಾಠ ಅಂತ ಕೆಲವೊಮ್ಮೆ ಇರುವುದು, ಕೆಲವು ಹಾಗೆ ಬರುವುದಿಲ್ಲ. ಹೇಗೆ ಬರ್ತದೆ? ಹಾಗಾಗಿ
ನಾವು ಕೃಷ್ಣನ ಪಾಠ ಅಂತ ಭಾವಿಸ್ತೇವೆ, ಇಲ್ಲದೇ ಇಲ್ಲ. ನಾವು ಯಾವಾಗ ಪಾಠ ಅಂತ ಭಾವಿಸ್ತೇವೆ ಆಗ ನಮ್ಮ ನೆಲೆಯೇ ಬೇರೆ. ಈಗ ನಾವು ಇಲ್ಲ, ಆ ಭಾವನೆಯಲ್ಲಿ ಇಲ್ಲ. ಇದು ನಮ್ಮ ಸಮಸ್ಯೆ. ಈಗ ನಿಮಗೆ ಈಗ ಸಪೋಸ್ ಮಗು ಉಂಟು, ಸಣ್ಣ ಮಗು, ಒಂದು 3 ವರ್ಷದ ಮಗು. ಈಗ ಮಗುವಿಗೆ ಈಗ ಪಿಂಚ್ ಮಾಡುವಾಗ, ಪಿಂಚಿಗೆ ಅಂತ ಒಂದು ಚಿವುಟು ಅಂತದ್ದು, ಈಗ ಚಿವುಟು ಮಾಡುವಾಗ ನೀವು ಎದುರು ಇರ್ತೀರಿ, ನಿಮ್ಗೆ ನೋವಾಗ್ತದೆ ಇಲ್ವಾ? ನಿಮ್ಗೆ ನೋವಾಗ್ತದೆ ಇಲ್ವಾ? ಆಗತ್ತೆ. ಯಾಕೆ ಆಗುವಂಥದ್ದು? ಅದು ನಮ್ಮ ಅಂಶ ಮಗು ಅಂತ, ನಿಮ್ಮ ಅಂಶ ಅಂತ ಉಂಟು ನಿಮಗೆ ತಲೆಯಲ್ಲೆಲ್ಲ. ಎಸ್, ಹಾಗಾಗಿ ನಮ್ಮ ತಲೆಯಲ್ಲಿ ಅದು ಉಂಟು, ಈ ಮಗು ನನ್ನ ಅಂಶ. ಹಾಗಾಗಿ ಮಗುವಿಗೆ ಕೆಲವೊಮ್ಮೆ ಸಣ್ಣ ಮಗುವಿಗೆ ಆಕ್ಸಿಡೆಂಟ್ ಆಗ್ತದೆ, ಇಂಥದ್ದಾಗ್ತದೆ. ಆಗ ನಾವು ಊಟ ಮಾಡುವುದಿಲ್ಲ, ಕೂಗ್ತಾ ಇರ್ತೇವೆ. ಎಂಥದ್ದು ಈಗ ಕೆಲವೊಮ್ಮೆ ಎಂತ ಆಗ್ತದೆ, ಈಗ ಜಾಸ್ತಿಯಾಗಿ ಮಕ್ಕಳೆಲ್ಲ ಈಗ ಎಂತ ಹೇಳುವಂಥದ್ದು, ಡಿಪ್ರೆಷನ್ಗೆ ಹೋಗುವಂಥದ್ದು, ಕಲಿಯುವ ಸಿಂಟಮ್ಸ್. ಡಿಪ್ರೆಷನ್ ಅಂದರೆ ನಾವು ಮಕ್ಕಳ ಹತ್ರ ಟೂ ಮಚ್ ಎಕ್ಸ್ಪೆಕ್ಟೇಷನ್ ಇಡುವಂಥದ್ದು. ಮಕ್ಕಳಿಗೆ ಅದನ್ನು ಪರ್ಫಾರ್ಮ್ ಮಾಡಲಿಕ್ಕೆ ಆಗೋದಿಲ್ಲ, ಹಾಗೆ ಲಾಸ್ಟಿಗೆ ಅವರು ಡಿಪ್ರೆಷನ್ಗೆ ಹೋಗುವಂಥದ್ದು. ಹಾಗೆ ಇದೆಲ್ಲ ಆದ ಘಟನೆ ನಾನು ಹೇಳುವಂಥದ್ದು. ಹಾಗೆ ಈಗ ನೀವು ಈಗ ಸಪೋಸ್ ನಿಮ್ಮ ಮಗು ಸೆಕೆಂಡ್ PUC ಇದ್ದಾನೆ, ನಿಮ್ಮ ಎಕ್ಸ್ಪೆಕ್ಟೇಷನ್ ತುಂಬ ಉಂಟು. ಅವ ಎಕ್ಸ್ಪೆಕ್ಟೇಷನ್ ಎಂತ ಅಂದರೆ ನೋಡಿ, ಈಗ ಫಸ್ಟ್ ಬರುವಂಥ ಎಕ್ಸ್ಪೆಕ್ಟೇಷನ್ ನಿಮ್ಮದು, ಅವ ಸಪೋಸ್ ಸೆಕೆಂಡ್ ಬಂದ, 99 ಸಿಗಬೇಕಿತ್ತು, 98 ಸಿಕ್ತು ಅವನಿಗೆ, ಆದರೂ ಕೂಡ ಡಿಪ್ರೆಷನ್ಗೆ ಹೋಗ್ತಾನೆ. ಖಾಲಿ 70 ಸಿಕ್ಕಿ ಡಿಪ್ರೆಷನ್ ಹೋಗುವುದಲ್ಲ, ಇದು ಕಲಿಯುವುದರ ಸಿಂಪ್ಟಮ್ಸ್, ಟೋಟಲಿ ಮ್ಯಾಡ್ನೆಸ್. ಹಾಗೆ ಅವ ಡಿಪ್ರೆಷನ್ಗೆ ಹೋಗುವಾಗ ನಿಮಗೆ ಹೇಗೆ ಆಗ್ತದೆ? ನೀವೀಗ ನಿಮ್ಮ ಪೇರೆಂಟ್, ನಿಮ್ಮ ಮಗ ಈಗ ಡಿಪ್ರೆಷನ್ಗೆ ಹೋಗಿದ್ದಾನೆ, ನಿಮ್ಗೆ ಹೇಗೆ ಆಗ್ತದೆ? ದಯವಿಟ್ಟು ಹೇಳಿ, ಸತ್ಯ ಹೇಳಿ. ಎಂತೆಲ್ಲ ಆಗ್ತದೆ? ಮೆಂಟಲ್ ತರ ಮಾಡ್ತಾ ಇರ್ತಾನೆ ನಿಮ್ಮ ಮಗ, ಟೋಟಲಿ. ಹೆಚ್ಚಾಗಿ ನಮ್ಗೆ ದುಃಖ ಆಗುತ್ತೆ, ಕಷ್ಟ ಅನ್ಸುತ್ತೆ. ಬೇರೆಯವರು ಪ್ರತಿ ಕ್ಷಣ ಅವನ ಚಿಂತೆ ಇರ್ತದೆ, ಪ್ರತಿ ಕ್ಷಣ ಅವನದ್ದೇ ಆಲೋಚನೆ ಇರ್ತದೆ ನಮ್ಮ ಮನಸ್ಸಲ್ಲಿ. ಓಕೆ, ಇದೆಲ್ಲ ಯಾಕೆ ಆಗುವಂಥದ್ದು? ಇದು ಯಾಕೆ ಆಗುವಂಥದ್ದು ಇದು ಈ ರೀತಿ ಎಲ್ಲ? ಯಾರು ಹೇಳ್ತಾರೆ? ಪ್ರಭುಜಿ, ಹರೇ ಕೃಷ್ಣ. ನಮ್ದು ಅಂಶ ಆಗಿರೋದ್ರಿಂದ ಅವರು. ನನ್ನ ಅಂಶ, ಪ್ರೀತಿ. ಯಾರ್ದು ಅಂಶ? ನಮ್ಮ ಅಂಶ ಅವ್ರು ಆಗಿರೋದ್ರಿಂದ ನಮ್ಗೆ ದೇಹದ ಭಾವನೆ, ಅತಿಯಾದ ಪ್ರೀತಿಯಿಂದ. ಓಕೆ, ಪ್ರೀತಿಯಿಂದ. ನೋಡಿ, ಎಂತ ಪ್ರೀತಿಯಿಂದ ಎಂದಲ್ಲ, ಪ್ರೀತಿ ಕೃಷ್ಣನೊಟ್ಟಿಗೆ ಮಾತ್ರ ಆಗುವಂಥದ್ದು. ಹಾಗಾಗಿ ಎಂತಂದ್ರೆ ಅವನ ಅಂಶ, ನಾವು ದೇಹದ ಭಾವನೆಯಲ್ಲಿ ಇದ್ದೇವೆ. ಇದು ಫಾಲ್ಸ್. ಇದು ಫಾಲ್ಸ್. ಹಾಗಾಗಿ ಮಮೇವ ಅಂಶ, ಕೃಷ್ಣ ಹೇಳುವಂಥದ್ದು ಎಲ್ಲರೂ ನನ್ನ ಅಂಶ. ಅದು ನಾವು ಹೇಳುವಂಥದ್ದು, ಇವ ಮಗ ನನ್ನ ಅಂಶ, ಇವಳ ಮಗಳು ನನ್ನ ಅಂಶ, ಅವರು ನನ್ನ ಅಂಶ, ಇವರು ನನ್ನ ಅಂಶ, ಈ ರೀತಿ ನಾವು ಹೇಳ್ತೇವೆ. ಆಕ್ಚುಲಿ ಪ್ರಭುಪಾದ ಹೇಳುವಂಥದ್ದು, ವಿ ಆರ್ ಮೆಂಟ್ ಟು ಲವ್ ಆ್ಯಂಡ್ ಸರ್ವ್ ಕೃಷ್ಣ. ಕೃಷ್ಣನನ್ನು ನಾವು ಪ್ರೀತಿ ಮಾಡಬೇಕಂತೆ, ಮತ್ತೆ ಕೃಷ್ಣನಿಗೆ ನಾವು ಸೇವೆ ಮಾಡಬೇಕಂತೆ. ಈಗ ನಾವು ಎಂತ ಮಾಡ್ತಾ ಇದ್ದೇವೆ? ಈಗ ನಾವು ಮಾಡ್ತಾ ಇದ್ದೇವೆ. ನನಗೆ ಎಕ್ಸಾಂಪಲ್ ಹೇಳಿದೆ, ಮಗನಿಗೆ ಡಿಪ್ರೆಷನ್ ಆದರೆ ನಮಗೂ ಡಿಪ್ರೆಷನ್ ಆಗ್ತೇವೆ. ಯಾಕಂದ್ರೆ ನಾವು ಮಗನನ್ನು ಪ್ರೀತಿ ಮಾಡ್ತೇವೆ, ನಮ್ಮ ಮಗನಿಗೆ ಎಂಥ ಸೇವೆ ಕೂಡ ಮಾಡ್ತೇವೆ. ಎಂತ ಬಿಸಿ ನೀರು ಬೇಕಾ, ತಿಂಡಿ, ಆ ಸ್ವೀಟ್ ಬೇಕಾ, ಅದು ಬೇಕಾ, ಇದು ಬೇಕಾ, ಎಂಥದೆಲ್ಲ ಮಾಡಿ ಕೊಡ್ತೇವೆ. ಎಲ್ಲ ಮಾಡ್ತೇವೆ ನಾವು. ಸೇಮ್ ಇದನ್ನು ಡೌಟಲ್ಲಿ ಮಾಡ್ಬೇಕಂತೆ. ಟ್ರೂ ಈಗೋ ಅಂದರೆ ವಿ ಆರ್ ಮೆಂಟ್ ಟು ಲವ್ ಆ್ಯಂಡ್ ಸರ್ವ್ ಕೃಷ್ಣ. ಸಿಂಪಲ್, ತುಂಬ ಸಿಂಪಲ್. ಜೀವೇರೆ ಸರ್ವ ಹೋಯ್ ಕೃಷ್ಣೇರೆ ನಿತ್ಯ ದಾಸ್. ನಾವು ಕೃಷ್ಣನ ನಿತ್ಯ ಸೇವಕರು. ಇದನ್ನು ಮರೆತು ಬಿಟ್ಟಿದ್ದೇವೆ. ಈಗ ನಮಗೆ ಥಿಯರಿ ಗೊತ್ತಾಗಿದೆ. ಈಗ 4 ವರ್ಷದಿಂದ ನಾವು ಕ್ಲಾಸ್ ಕೇಳ್ತಾ ಇದ್ದೇವೆ. 2020 ಕೊರೋನಾ ಸ್ಟಾರ್ಟ್ ಆದ್ರಿಂದ ನಾವು ಕ್ಲಾಸ್ ಕೇಳ್ತೇವೆ. ನಮಗೆ ಥಿಯರಿ ಗೊತ್ತಾಗಿದೆ, ಪ್ರಾಕ್ಟಿಕಲ್ ಇಲ್ಲ. ಪ್ರಾಕ್ಟಿಕಲ್
ನನ್ನ ಅಂಶ, ಮಗ ನನ್ನ ಅಂಶ, ಗಂಡ ನನ್ನ ಅಂಶ, ಹೆಂಡತಿ ನನ್ನ ಅಂಶ, ತಾಯಿ ನನ್ನ ಅಂಶ, ತಂದೆ ನನ್ನ ಅಂಶ, ಅವರು ನನ್ನ ಅಂಶ, ಇವರ ನನ್ನ ಅಂಶ ಇಲ್ಲ ಸರ್. ಮೇನ್ ಕೃಷ್ಣ, ಇದು ನಮ್ಮ ಸ್ವರೂಪ. ಕೃಷ್ಣರ ನಿತ್ಯದಾಸ್ ಅಂದ್ರೆ ವಿ ಆರ್ ಇಟರ್ನಲಿ ಸರ್ವೆಂಟ್ ಆಫ್ ಕೃಷ್ಣ. ಈಗ ಇದನ್ನು ಯಾಕೆ ನಾನು ಆ ರೀತಿ ಹೇಳಿದಾಗ ನೋಡಿ, ಈಗ ನಾವು ಹೇಳಿಸ್ಬೋದು ನನ್ನ ಮಗ ನನ್ನ ಅಂಶ. ಈಗ ನಮ್ಮ ಮಗ ಇಟರ್ನಲಿ ನಮ್ಮ ಅಂಶವ. ಇಟರ್ನಲಿ ಅಂದ್ರೆ ಸನಾತನ, ಇಟರ್ನಲಿ ಅಂದ್ರೆ ಯಾವಾಗಲೂ. ಈಗ ನನ್ನ ಮಗ ಯಾವಾಗಲೂ ನನ್ನ ಅಂಶನ? ಎಸ್, ಹರೇ ಕೃಷ್ಣ. ನನ್ನ ಮಗಳು ಯಾವಾಗ ನನ್ನ ಅಂಶ? ಅಷ್ಟೇ. ಈ ದೇಹ ಇರುವವರೆಗೆ ಇದು ಒಂದು ಜನ್ಮಕ್ಕೆ ಮಾತ್ರ. ಹಾಗಾಗಿ ಇದನ್ನು ನಾವು ಅರ್ಥ ಮಾಡಬೇಕು. ಕೃಷ್ಣ ಹೇಳುವಂಥದ್ದು ಮಮೇವಾಂಶ ಜೀವಲೋಕೆ ಜೀವಭೂತ ಸನಾತನ. ನಾವೀಗ ಇದರಲ್ಲಿ ತುಂಬಾ ಟೀಚರ್ಸ್ ನವರಿದ್ದಾರೆ, ಭಗವದ್ ಕ್ಲಾಸ್ ನಾವು ಮಾಡ್ತೇವೆ. ಯಾರಿಗೆ ಮಾಡುವಂಥದ್ದು? ಹೊಸ ಸ್ಟೂಡೆಂಟ್ಸ್ಗೆ ಮಾಡ್ತೇವೆ. ಈ ಶ್ಲೋಕ ಬರ್ತದೆ ಅಲ್ಲಿ, ಆಗ ನಾವು ಈ ಶ್ಲೋಕ ಹೇಳ್ತೇವೆ, ಮಮೇವಾಂಶ ಜೀವಲೋಕೆ ಜೀವಭೂತ ಸನಾತನ ಹೇಳ್ತೇವೆ. ಆದರೆ ನಮಗೆ ಥಿಯರಿಟಿಕಲಿ ಕನ್ವಿನ್ಸ್ ಆಗಿದೆ ನಾವು ಕೃಷ್ಣನ ಅಂಶ. ಪ್ರಾಕ್ಟಿಕಲಿ ಇಲ್ಲ, ಪ್ರಾಕ್ಟಿಕಲಿ ನಮ್ಗೆ ಅರ್ಥ ಆಗಲಿಲ್ಲ. ಅದು ಎಂತ ಹೇಳುವಂಥದ್ದು, ಮತ್ತೆ 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 ಎಂತ ಹೇಳುವಂಥದ್ದು ನಮ್ಗೆ ಗೊತ್ತಿರ್ತದೆ, ಆದರೆ ಅದು ಮಾಡಲಿಕ್ಕೆ ತುಂಬ ಕಷ್ಟ. ಯಾವಾಗ ನಾವು ಅದನ್ನು ಮಾಡ್ತೇವೆ ಆಗ ನಮಗೆ ಸಕ್ಸಸ್. ನಾವು ಕೃಷ್ಣನ ಅಂಶ ಅಂದ್ರೆ ಇಟರ್ನಲ್ ಸನಾತನ, ಜೀವಭೂತ ಸನಾತನ, ಇಟರ್ನಲ್. ಇಟರ್ನಲ್ ನಾವು ಕೃಷ್ಣನ ಸರ್ವೆಂಟ್ಸ್ ಅಂತ. ದಾಟ್ ಈಸ್ ಅವರ್ ಐಡೆಂಟಿಟಿ, ಇದು ನಮ್ಮ ಐಡೆಂಟಿಟಿ. ಹಾಗಾಗಿ ಟ್ರೂ ಈಗೋ ಅಂದ್ರೆ ಟು ಅಂಡರ್ಸ್ಟ್ಯಾಂಡ್ ದ್ಯಾಟ್ ಐ ಆಮ್ ಅ ಸರ್ವೆಂಟ್ ಆಫ್ ಕೃಷ್ಣ. ಟ್ರೂ ಈಗೋ ಅಂದ್ರೆ ನಾನು ಕೃಷ್ಣನ ಸೇವಕ, ಇದು ಟ್ರೂ ಈಗೋ. ಹಾಗಾಗಿ ಕೃಷ್ಣ ಅಂದ್ರೆ ಪರಿಪೂರ್ಣ ಸತ್ಯ, ಅಬ್ಸಲ್ಯೂಟ್ ಟ್ರೂತ್. ಹಾಗಾಗಿ ಐನೆಸ್, ನಾನು ಯಾವಾಗ ಈ ಪರಿಪೂರ್ಣ ಸತ್ಯಕ್ಕೆ ಕನೆಕ್ಟ್ ಆಗ್ತದೆ, ಹೇಗೆಂದ್ರೆ ಅಹಂ ಬ್ರಹ್ಮಾಸ್ಮಿ, ನಾನು ಆತ್ಮ. ಆದ್ರೆ ನೆಕ್ಸ್ಟ್ ಸ್ಟೇಜ್ ಅಂತಂದ್ರೆ ಐ ಆಮ್ ದಿ ಸೋಲ್ ಹೂ ಇಸ್ ಲವಿಂಗ್ ಸರ್ವೆಂಟ್ ಆಫ್ ಕೃಷ್ಣ. ಅಹಂ ಬ್ರಹ್ಮಾಸ್ಮಿ ಅಂದ್ರೆ ಐ ಆಮ್ ನಾಟ್ ಬಾಡಿ, ಐ ಆಮ್ ಸೋಲ್. ಆದ್ರೆ ನೆಕ್ಸ್ಟ್ ಅಂತ ಐ ಆಮ್ ಸೋಲ್ ಹೂ ಇಸ್ ಲವಿಂಗ್ ಸರ್ವೆಂಟ್ ಆಫ್ ಕೃಷ್ಣ. ಅದು ಟ್ರೂ ಈಗೋ ಆಗ್ತದೆ. Eternal spiritual being. We belong to eternal spiritual being. Spiritual being Krishna. ನಾವು ಅವರಿಗೆ ಸೇರಿತು. ಈಗ ಇದಕ್ಕೊಂದು ಸಣ್ಣ ಒಂದು ಉದಾಹರಣೆ ಹೇಳ್ತೇನೆ. ಈ ಉದಾಹರಣೆ ತುಂಬಾ ಸೂಕ್ತ. ಇದು ಪ್ರಭುಪಾದ ಹೇಳುವಂಥದ್ದು. ಈಗ ಒಂದು ಗಾಡಿದು ಟೈರ್ ಹಾಕುವಲ್ಲಿ ಬೋಲ್ಟ್ ಬರ್ತದೆ, ಆ ಬೋಲ್ಟ್ ಹೋಯ್ತು, ಬೋಲ್ಟ್ ಕಳೆದು ಹೋಯ್ತು. ಈಗ ಒಬ್ಬನಿಗೆ ಸಿಗ್ತದೆ ಆ ಬೋಲ್ಟ್, ರೋಡ್ ಕಳೆದು ಹೋಯ್ತು. ಈಗ ಅವ ಹೋಗಿ ಅದನ್ನು ಮಾರ್ಲಿಕ್ಕೆ ಹೋಗ್ತಾನೆ. ಅವನಿಗೆ ಎಷ್ಟು ಸಿಗ್ತದೆ? 1 ರೂಪಾಯಿ. ಈಗ 50 ಪೈಸೆಗೆ ವ್ಯಾಲ್ಯೂ ಇಲ್ಲ, 1 ರೂಪಾಯಿ ಸಿಗ್ತದೆ ಅವನಿಗೆ. ಬೋಲ್ಟ್ ಹೋಗಿ ಅವ ಸೇಲ್ ಮಾಡಿದ. ಈಗ ಆಕ್ಚುಲಿ ಆ ಬೋಲ್ಟ್ ಇದು ಕಾಸ್ಟ್ ಎಷ್ಟು ಯಾರಿಗಾದ್ರು ಗೊತ್ತುಂಟಾ? ಈ ಯಾವ್ದಾದ್ರು ಕಾರ್ ಇದು ಬೋಲ್ಟ್ ಉಂಟಲ್ಲ, ಟೈರಿಗೆ ಆಗ್ತೇವೆ, ಅದು ವ್ಯಾಲ್ಯೂ ಗೊತ್ತುಂಟು ಯಾರಿಗಾದ್ರು? ಹೇಳ್ಬೋದಾ? ಎಷ್ಟಿರ್ಬೋದು? ಅದು ಕಾರಿನ ಜೊತೆ ಇದ್ದಾಗ ಕಾರಿನಷ್ಟೇ. ಅದಲ್ಲ ನಾನು ಹೇಳುವಂಥದ್ದು, ಅದ್ರ ವ್ಯಾಲ್ಯೂ ಎಷ್ಟು, ಅದಕ್ಕೆ ಎಷ್ಟು ರೂಪಾಯಿ ಉಂಟು?
ರೂಪಾಯಿ ಉಂಟಾ, 200 ರೂಪಾಯಿ ಉಂಟಾ? ಇರಬಹುದು ಪ್ರಭುಜಿ. ಯಾರಿಗೆ ಗೊತ್ತಿಲ್ಲ, ಆಟೋಮೊಬೈಲ್ ಯಾರಿಲ್ಲ. ಓಕೆ, ಲಕ್ಷ ಗಟ್ಟಲೆ ಮ್ಯಾಕ್ಸ್ ಟು ಮ್ಯಾಕ್ಸ್ 10 to 20 rupees ಇರುತ್ತೆ. 10 to 20 rupees ಅಲ್ಲ. ಗಣೇಶ್ ಉಪಾಧ್ಯಾಯ ಅವರಿಗೆ ಗೊತ್ತಿರ್ಬೋದು. ಕಾರಿದು ಬೋಲ್ಟಿಗೆ ಎಷ್ಟು ಉಂಟು? 200-300 ರೂಪಾಯಿ ಇರ್ಬೇಕೇನು? ಗಣೇಶ್ ಉಪಾಧ್ಯಾಯ ಏನ್ ಪ್ರಭುಜಿ? ಈ ಕಾರಿದು ಬೋಲ್ಟ್ ಉಂಟಲ್ಲ, ನಾವು ಟೈರ್ಗೆ ಹಾಕ್ತೇವೆ ಬೋಲ್ಟ್. ಬೋಲ್ಟ್ ಎಷ್ಟು ಉಂಟು? 300 ರೂಪಾಯಿ ಇಲ್ವಾ? 200-300 ರೂಪಾಯಿ ಇರುತ್ತೆ ಪ್ರಭುಜಿ, 300 ರೂಪಾಯಿ ಇರುತ್ತೆ. 300 ರೂಪಾಯಿ ಉಂಟು. ಓಕೆ, ಹಾಗಾಗಿ ಅದರ ವ್ಯಾಲ್ಯೂ ಅಷ್ಟು ಉಂಟು. ಈಗ ಆಕ್ಚುಲಿ ಅದರ ವ್ಯಾಲ್ಯೂ 300 ರೂಪಾಯಿ. ಈಗ ಅವ ವ್ಯಕ್ತಿ ಹೋಗಿ ಅಂಗಡಿಯಲ್ಲಿ ತಗೊಳ್ಳೋದು 300 ರೂಪಾಯಿ ಕೊಟ್ಟು ಅದನ್ನು ಹಾಕ್ಬೇಕು. ಈಗ ಸಿಕ್ಕಿದ ವ್ಯಕ್ತಿಗೆ ಅವ ಮಾರುವಾಗ ಅವನಿಗೆ ಸಿಕ್ಕುವಂಥದ್ದು 1 ರೂಪಾಯಿ. ಅವ ಹೋಗಿ ಈ ಎಂತ ಹೇಳುವಂಥದ್ದು ಗುಜರಿಗೆ ಕೊಡ್ತಾನೆ, ಅಷ್ಟೇ ಸಿಕ್ಕುವಂಥದ್ದು. ಅದೇ ರೀತಿ ಪ್ರಭುಪಾದ ಹೇಳುವಂಥದ್ದು, as long as that bolt is connected with that tire, that vehicle, automobile, it has value. As long as that bolt is removed, it doesn't have any value. ಅದಕ್ಕೆ ವ್ಯಾಲ್ಯೂ ಇಲ್ಲ. ಹಾಗಾಗಿ ನಾವೆಲ್ಲ ಮಮೇ ವಂಶ. ಈಗ ಅಂಶ ನಾವು ಆ ಬೋಲ್ಟ್ ಹೊರಗೆ ಬಂದಿದೆ. ಈಗ ವಾಪಸ್ ಆ ಬೋಲ್ಟ್ ಕನೆಕ್ಟ್ ಆಗ್ಬೇಡ ಟೈರ್ಗೆ, ಆ ಗಾಡಿಗೆ. ಆಗ ಮಾತ್ರ ಅದಕ್ಕೆ ವ್ಯಾಲ್ಯೂ ಇರೋದು, ಇಲ್ಲದ ವ್ಯಾಲ್ಯೂ ಇಲ್ಲ. ಹಾಗಾಗಿ ವಿ ಆರ್ ಇಟರ್ನಲ್ ಸ್ಪಿರಿಚುವಲ್ ಬೀಯಿಂಗ್. ಹಾಗಾಗಿ ನಾವು ಇಟರ್ನಲ್ ಸ್ಪಿರಿಚುವಲ್ ಬೀಯಿಂಗ್ಸ್ ಅಂತೆ. ಮತ್ತೆ ಈಗೋ ಕ್ಯಾನ್ ನೆವರ್ ಬಿ ಗಿವನ್ ಅಪ್. ಈಗೋವನ್ನು ಬಿಡ್ಲಿಕ್ಕೆ ಆಗುವುದಿಲ್ಲ. ಆದರೆ ಇಂಪರ್ಸನಲಿಸ್ಟ್, ಮಾಯವಾದಿಗಳು, ವಾಯ್ಡಿಸ್ಟ್ ಅಂದ್ರೆ ಈ ನಮ್ಮ ಬುದ್ಧ ಫಿಲಾಸಫರ್, ಇಂಪರ್ಸನಲ್ ನಿರಾಕಾರವಾದಿಗಳು, ಮಾಯವಾದಿಗಳು, ಅವರು ಹೇಳುವಂಥದ್ದು ಸಮಥಿಂಗ್ ವಿಚ್ ಇಸ್ ರಿಸಾಲ್ವ್ಡ್. ಅಂದ್ರೆ ನಾವೀಗ ಸಣ್ಣ ಬ್ರಹ್ಮ, ಮತ್ತೆ ನಾವು ಹೋಗಿ ದೊಡ್ಡ ಬ್ರಹ್ಮ ಆಗುವಂಥದ್ದು. ಮತ್ತೆ ಈಗೋ ಗೆಟ್ಸ್ ಲಾಸ್ಟ್. ಇದು ಮಾಯವಾದಿ ಐಡಿಯಾ. ಆದ್ರೆ ಭಗವದ್ಗೀತೆ ಹೇಳುವಂಥದ್ದು ಎಂತ? ಮಮೇವಾಂಶ ಜೀವಲೋಕೆ ಜೀವಭೂತ ಸನಾತನ. ನಾವು ಎಂತ ಹೇಳುವಂತ, ನಮ್ದು ಈ ಈಗೋ ಇರ್ತದೆ, ಈಗೋ ಲೂಸ್ ಆಗುವುದಿಲ್ಲ. ವಿ ಆರ್ ಇಟರ್ನಲ್ ಪಾರ್ಟ್ಸ್. ಹಾಗೆ ಈಗೋವನ್ನು ಬಿಟ್ಟುಕೊಳ್ಳಿಕ್ಕೆ ಆಗುವುದಿಲ್ಲ. ಹಾಗಾಗಿ ವೆನ್ ಈಗೋ ಈಸ್ ಕನೆಕ್ಟೆಡ್ ವಿತ್ ಬಾಡಿ is known as false ego. Nenpidi, when ego is connected with body is known as false ego. But the same ego, when it is connected with the true understanding, true Swarupa, and the true Swarupa, Jivera Swarupa, Nitya Krishna, Krishna and Nitya Das, now Krishna Nitya Sevaka. This is true ego. ಈಗ ಹೇಗಂದ್ರೆ, ಈಗ ನಾನು ಹೇಳ್ತೇನೆ, ನಾನು ನಾಯಿ, ಪ್ರಭುಪಾದಿಯು ನಾಯಿ, ಕೃಷ್ಣನು ನಾಯಿ, ಟ್ರೂ ಈಗೋ. ಈಗ ಉಳಿದವರು ಕೂಡ ನಾಯಿಯೇ, ಆದ್ರೆ ಬೇರೆ ಬೇರೆಯವ್ರದ್ದು ನಾಯಿ, ಅದು ಫಾಲ್ಸ್ ಈಗೋ. ಏಕೆಂದ್ರೆ ನಾಯಿದ ಕೆಲಸ ಅಂತ ಸರ್ವ್ ಮಾಡುವಂಥದ್ದು. ನಾವು ಎಲ್ಲರೂ ಸೇವೆ ಮಾಡ್ತಾ ಇದ್ದೇವೆ, ಆದ್ರೆ ಯಾರ ಸೇವೆ ಮಾಡ್ತಾ ಇದ್ದೇವೆ? ಟ್ರೂ ಅಂಡರ್ಸ್ಟ್ಯಾಂಡಿಂಗ್ ಅಂದ್ರೆ, ಎಸ್, ನಾನು ಕೃಷ್ಣನ ನಿತ್ಯ ಸೇವಕ. ಈಗ ಹೇಗಂದ್ರೆ, ಈಗ ನಿಮಗೆ ಇನ್ನೊಂದು ಎಕ್ಸಾಂಪಲ್ ಕೊಡ್ತೇನೆ. ಈಗ ಸಪೋಸ್ ನಿಮ್ಮ ಮನೆಯಲ್ಲಿ ಕೆಲಸದವಳು ಇದ್ದಾಳೆ, ಅವಳಿಗೆ 2,000 ಸಂಬಳ ತಿಂಗಳಿಗೆ. ಅವಳ ಕೆಲಸ ಎಂತಂದ್ರೆ, ಬೆಳಿಗ್ಗೆ ಬಂದು ಎಂತ ಹೇಳುವಂಥದ್ದು, ಪಾತ್ರೆ ತೊಳೆಯುವಂಥದ್ದು, ಗುಡಿಸುವಂಥದ್ದು, ಬಟ್ಟೆ ವಾಶ್ ಮಾಡುವಂಥದ್ದು.
ಜನರಿಗೆ ಅಂತಂದರೆ ಆ್ಯಕ್ಚುಲಿ ನಾವೇ ಮಾಡಬೇಕು, ಆದರೆ ಈ ಕಲಿಯುಗ ಚೇಂಜ್ ಆಗಿದೆ. ಇವತ್ತು ನಾನು ಸ್ವಲ್ಪ ಮಾಡಿದೆ, ನನಗೆ ತುಂಬ ಸಮಯ ಅಂದರೆ ತುಂಬ ಸೇವೆ ಆಯಿತು. ಹಾಗೆ ಸ್ವಲ್ಪ ನೋವು ಬರ್ತದೆ ಮಾಡುವಾಗ, ನಾವು ಮಾಡದೆ ಬರುವಾಗ ನೋವು ಬರ್ತದೆ. ಹಾಗೆ ಎಂತ ಆಗ್ತದೆ ಅಂದರೆ, ಈಗ ಅವಳು ಬಂದಿದ್ದಾಳೆ ಮನೆಗೆ ಬಂದು, ನಿಮ್ಮ ಮನೆಯಲ್ಲಿ ಒಂದು ಒಳ್ಳೆ ಸೋಫಾ ಉಂಟು, ಒಂದು 1 ಲಕ್ಷದ ಸೋಫಾ, ಮತ್ತು ಟಿ ವಿ ಉಂಟು, ಒಂದು 64 ಇಂಚ್ ಟಿ ವಿ, ಇನ್ನೊಂದು 1 ಲಕ್ಷದ ಟಿ ವಿ ಉಂಟು. ಅವಳು ಬರ್ತಾಳೆ, ಬೆಳಿಗ್ಗೆ ಬರ್ತಾಳೆ 7 ಗಂಟೆಯಿಂದ 8 ಗಂಟೆ, ಅವಳು 1 ಗಂಟೆ ಕೆಲಸ, ತಿಂಗಳಿಗೆ ಅವಳು 2,000 ಸಂಬಳ. ಈಗ ಅವಳು ಬಂದು ಸೋಫಾದಲ್ಲಿ ಕೂತ್ಕೊಳ್ತಾಳೆ, ಮತ್ತು ಅದು ಸೋಫಾದ ಎದುರು ಒಂದು ಸಣ್ಣ ಒಂದು ಟೇಬಲ್ ಥರ ಉಂಟು, ಅದಕ್ಕೆ ಕಾಲು ಹಾಕಿ, ಕಾಲು ಮೇಲೆ ಹಾಕಿ ಹೀಗೆ ರಿಮೋಟ್ ಆನ್ ಮಾಡಿ ಟಿ ವಿ ನೋಡ್ತಾ ಇದ್ದಾರೆ. ನೀವು ಯೂಶ್ವಲಿ ಅಂದರೆ ಜನರೆಲ್ಲ ಮನೆಯಲ್ಲಿ ಕೆಲಸದವರು ಇದ್ರೆ ಲೇಟ್ ಹೇಳ್ತಾರೆ. ಹಾಗೆ ನೀವು ಸಪೋಸ್ ಈಗ ಅವಳು 7 ಗಂಟೆಗೆ ಬಂದಿದ್ದಾಳೆ, ನೀವೊಂದು 7 ಕಾಲಕ್ಕೆ ಎದ್ದಿದ್ದೀರಿ. ಎದ್ದು ನೀವೊಂದು 7:20 ಹೋಗಿ ನೋಡುವಾಗ ನೋಡ್ತಾ ಇಲ್ಲ, ನೀವು ಹೇಳ್ತೀರಿ ನೀವು ಜೋರು ಮಾಡ್ತೀರಿ, ಅದಕ್ಕೆ ಎಂತಾಯ್ತು? ಅರೇ ನೀನು ಬಂದದ್ದು ಯಾಕೆ, ಇಲ್ಲಿ ಬರುವಂಥದ್ದು ಯಾಕೆ? ನಾನು ಬಂದದ್ದು ಟಿ ವಿ ನೋಡ್ಲಿಕ್ಕೆ. ನಿಮ್ಗೆ ಇಮಿಡಿಯೇಟ್ ಸಿಟ್ಟು ಬರ್ತದೆ, ನೀವೊಂದು ಹೊಡಿಯುವಂತ ಆಗ್ತದೆ, ನಿಮಗೆ ಅಷ್ಟು ಸಿಟ್ಟು ಬರ್ತದೆ ಇಲ್ವಾ? ಈಗ ಸಪೋಸ್ ಹಾಗೆ ಮಾತಾಡಿದ್ರೆ ನಿಮ್ಗೆ ಸಿಟ್ಟು ಬರ್ತದೆ ಇಲ್ವಾ? ಸರಿ ಕೃಷ್ಣ, ಬರುತ್ತೆ ಗುರುಜಿ. ನಿಮ್ಗೆ ಸಿಟ್ಟು ಬರ್ತದೆ. ಈಗ ಹೇಗೆ ಅಂದ್ರೆ, ಹೇ ನೀವು ಹೇಳ್ತೀರಿ, ಕೆಲಸ ಮಾಡಬೇಡ, ನೀನು ಟಿವಿ ನೋಡ್ತಾ ಇದ್ದೆ. ನಾನು ಟಿವಿ ನೋಡುವಂಥದ್ದು. ಇಮಿಡಿಯೇಟ್ ಗಂಡನ ಕರೀತೀರಿ, ಪ್ಯಾಕ್. ಅವಳು ಎಷ್ಟು ಸಂಬಳ ಉಂಟು, ಇವತ್ತು ಡೇಟ್ ಎಷ್ಟು, 27, ಈ ತಿಂಗಳು 2,000 ಪೂರ್ತಿ ಕೊಡ್ತೀನಿ, ನೋಡಿದ್ರೆ ಬೇಡ, ಇನ್ನು ನೀನು ಬರಲೇಬೇಡ ಅಂತ ಹೇಳ್ತೀನಿ. ಹಾಗಾಗಿ ಇದನ್ನು ಯಾಕೆ ಹೇಳಿದೆ ಅಂದ್ರೆ, ನಾವೆಲ್ಲ ನಮಗೆ ಥಿಯರಿಟಿಯಲ್ಲಿ ಗೊತ್ತುಂಟು ಎಂತ, ನಾನು ಸೇವಕ, ಕೃಷ್ಣಂದು ನಾನು ಕೃಷ್ಣನ ಸೇವಕ, ಸೇವಕ. ಸೇವಕ ಅಂದ್ರೆ ಸೇವೆ ಮಾಡ್ಬೇಕು. ಸೇವೆ ಬಿಟ್ಟು ನಾವು ಸೇಮ್ ಹೇಗೆ ಮನೆ ಕೆಲಸದವಳು ಬರ್ತಾಳೆ, ಹೀಗೆ ಹಾಕಿ ಟಿವಿ ಮೇಲೆ ಸೋಫಾದಲ್ಲಿ ಕೂತ್ಕೊಂಡು ಟಿವಿ ನೋಡ್ತಾ ಇದ್ದೇವೆ. ಇದು ನಮ್ಮ ಕತೆ. ನಾವು ಸೇವೆ ಮಾಡ್ತಾ ಇಲ್ಲ. ಹೆಸರಿಗೆ ಕಾಟಾಚಾರಕ್ಕೆ ಮಾತ್ರ ನಾವು ಸೇವಕರು ಇಲ್ಲ ಸರ್. ಅದೇ ಜೀವೇರ ಸ್ವರೂಪಾಯಿ ಕೃಷ್ಣ ನಿತ್ಯದಾಸ್, ನಾನು ಕೃಷ್ಣ ನಿತ್ಯ ಸೇವಕ. ನಿತ್ಯ ಸೇವಕ ಸೇವೆ ಮಾಡುವುದಿಲ್ಲ, ಸೇವೆ ಮಾಡದೆ ಹೇಗೆ ಸೇವಕ ಆಗುವಂಥದ್ದು? ಚಾನ್ಸ್ ಇಲ್ಲ. ಹಾಗಾಗಿ ಪ್ರಭುಪಾದರುವಂಥದ್ದು, ಸೇವಕ ಮೀನ್ಸ್ ಎಷ್ಟು ಸರ್ವ್, ಹೌದಾ ಅಲ್ವಾ? ಈಗ ನಾವೆಲ್ಲರೂ ಈಗ ಇದರಲ್ಲಿ ತುಂಬ ಮಂದಿ ಎಲ್ಲ ತುಂಬ ಸಮಯದಿಂದ ಇದ್ದೀರಿ. ಈಗ ನಿಮ್ಗೆ ಗೊತ್ತಿಲ್ವಾ ನಾವು ಭಗವಂತನ ಸೇವಕ ಅಂತ? ಹೌದಾ ಅಲ್ವಾ? ನಮ್ಗೆ ಸೇವೆ ಮಾಡ್ಲಿಕ್ಕೆ ಆಗ್ತದ? ಈಗ ನಾವು ಸೇವಕ ಅಂತ ಹೇಳ್ತೇವೆ, ನಮ್ಮ ಡೆಸಿಗ್ನೇಷನ್. ನಾವು ಸೇವೆ ಮಾಡ್ತಾ ಇದ್ದೇವೆ ಭಗವಂತ ಅಂದು. ಓಕೆ, ಈಗ ಮಾಡ್ತಾ ಇದ್ದೇವೆ, ಸ್ವಲ್ಪ ಮಾಡ್ತಾ ಇದ್ದೇವೆ. ಓಕೆ, ನಾವು ಆ ಎಕ್ಸ್ಪೆಕ್ಟೇಷನ್ ಎಷ್ಟು ಮಾಡ್ಬೇಕು ಅಷ್ಟು ಮಾಡ್ತಾ ಇದ್ದೇವಾ? ಇಲ್ಲ ಗುರುಜಿ. ಹಾಗಾಗಿ ಇದು ಸಮಸ್ಯೆ, ಇದು ನಾವು ಅರ್ಥ ಮಾಡಬೇಕು. ಹಾಗಾಗಿ ಟು ಈಗೋ ಅಂದ್ರೆ ಎಸ್, ನಾವು ಕಾನ್ಫಿಡೆಂಟ್ ಆಗಿ ಹೇಳುವಂಥದ್ದು ಅಂತ. ಎಸ್, ಐ ಆಮ್ ಎ ಡಾಗ್ ಆಫ್ ಪ್ರಭುಪಾದ ಅಂಡ್ ಕೃಷ್ಣ. ಎಸ್, ಐ ಆಮ್ ರೆಡಿ. ಹೇಗೆಂದ್ರೆ ಈ ಕಂಠಿ ಮಾಲೆ ಉಂಟು ನೋಡಿ, ಹೇಗೆಂದ್ರೆ ಪ್ರಭುಪಾದ ಇರುವಂಥದ್ದು, ಈಗ ನಾಯಿಗೆ ಬೆಲ್ಟ್ ಹಾಕ್ತಾರೆ, ಅದೇ ರೀತಿ ನಮ್ಗೆ ಈ ಕಂಠಿ ಮಾಲೆ ಅದು ಸಿಂಪ್ಟಮ್ಸ್ ಎಂತ ಅಂದ್ರೆ, ಎಸ್, ಐ ಆಮ್ ಎ ಡಾಗ್ ಆಫ್ ಪ್ರಭುಪಾದ ಅಂಡ್ ಕೃಷ್ಣ. ನಾಯಿದು ಹೀಗೆ ಎಂತ ಹೇಳುವಂಥದ್ದು ಬೆಲ್ಟ್ ಇರ್ತದೆ, ಅದನ್ನು ಈಗ ನಾವು ಎಳೆದುಕೊಂಡು ಹೋಗ್ಬೋದು ಎಲ್ಲಿ ಬೇಕು. ಅದೇ ನಾವು ಕೂಡ ಹಾಗೆ, ಕಂಠಿಮಾಲ ಅಂದ್ರೆ ಹಾಗೆ, ವಿ ಆರ್ ಡಾಗ್. ಹಾಗೆ ನಾವು ಅದನ್ನು ಪ್ರಾಕ್ಟಿಕಲ್ ಆಗಿ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್, ನಾವು ಅರ್ಥ ಮಾಡಬೇಕು. ಥಿಯರಿಟಿಕಲ್ ನಮ್ಗೆ ಗೊತ್ತಾಗಿದೆ, ಪ್ರಾಕ್ಟಿಕಲಿ ನಾವು ಇದನ್ನು ಅಳವಡಿಸಬೇಕು. ಹಾಗೆ ಪ್ರಭುಪಾದ ಹೇಳುವಂಥದ್ದು, ನಮ್ಮ ಪ್ರಜ್ಞೆ ಎಂತಾಗಿದೆ ಅಂದ್ರೆ ಮೆಟೀರಿಯಲಿ ಕಂಟ್ಯಾಮಿನೇಟೆಡ್ ಕಾನ್ಶಿಯಸ್ನೆಸ್. ಅದಕ್ಕೆ ಕೆಲವೊಂದು ಕಂಡೀಷನಲ್ ಸ್ಟೇಜ್. ಬದ್ಧ. ನಾವು ಯಾಕೆ ಬದ್ಧ ಜೀವಿ ಅಂದ್ರೆ,
ನಮ್ದು ಈಗ ಪ್ರಜ್ಞೆ ಕಂಟಾಮಿನೇಟ್ ಆಗಿದೆ. ಮತ್ತೆ ಅದರಲ್ಲಿ ಫಾಲ್ಸ್ ಕಾನ್ಶಿಯಸ್ನೆಸ್ ಅಂದ್ರೆ ಎಂತ? ಐ ಆಮ್ ಒನ್ ಆಫ್ ದಿ ಪ್ರಾಡಕ್ಟ್ ಆಫ್ ದಿಸ್ ಮೆಟೀರಿಯಲ್ ನೇಚರ್. ಇದು ಫಾಲ್ಸ್. ಎಸ್, ಹರೇ ಕೃಷ್ಣ. ಯಾವ್ದು ಪ್ರಶ್ನೆಗಳು ಕೇಳ್ಬೋದು? ಓಕೆ, ಇದನ್ನು ನೋಡುವ ಒಂದು ನಿಮಿಷ. ತುಂಬ ಉಂಟು ಪಾಯಿಂಟ್ಸ್. ಓಕೆ, ಒಂದೊಂದಾಗಿ ನೋಡುವ. ಹಾಗೆ ನೋಡಿ, ಇಲ್ಲಿ ಇವಳು ದೇವತಿ ಹೇಳುವಂಥದ್ದು, ನನ್ನ ಮಹಾಮೋಹನ ಹೋಗಲು ದಯವಿಟ್ಟು ಅನುಗ್ರಹಿಸಿ. ನೋಡಿ, ನಾವು ಈ ರೀತಿ ಜನ್ವಿನ್ ಆಗ್ಬೇಕು. ಜನ್ವಿನ್ ಅಂದ್ರೆ ಅಂತ, ದೇವತಿ ಇಸ್ ಜನ್ವಿನ್. ಶಿ ಈಸ್ ರಿವೀಲಿಂಗ್. ಆಕ್ಚುಲಿ ನಾವು ನಮ್ಮ ಮೈಂಡ್ ಅನ್ನು ರಿವೀಲ್ ಮಾಡುವುದಿಲ್ಲ. ವಿ ಹ್ಯಾವ್ ಟು ರಿವೀಲ್ ಅವರ್ ಮೈಂಡ್. ವಿ ಶುಡ್ ರಿವೀಲ್ ಅವರ್ ಮೈಂಡ್. ನಾವು ಹೇಗೆಂದ್ರೆ ಮೈಂಡಲ್ಲಿ ಬೇರೆ ಇರುವಂಥದ್ದು, ನಾವು ಬೇರೆ ಹೇಳುವುದು ಒಂದು, ಮಾಡುವುದು ಇನ್ನೊಂದು. ಅಂದ್ರೆ ಹೊರಗೆ ಒಳಗೆ. ಇದು ನಮ್ಮ ಕಂಡೀಷನ್. ಅದ್ರ ನೋಡಿ, ಇವಳು ನೋಡಿ, ಶಿ ಇಸ್ ಜೆನ್ವಿನ್. ಶಿ ಸೇಸ್, ಶಿ ಇಸ್ ರಿವೀಲಿಂಗ್. ನನ್ನ ಮಹಾಮೌನ ಹೋಗಲಾಡಿಸಲು ದಯವಿಟ್ಟು ಅನುಗ್ರಹಿಸು. ನನ್ನ ಹುಸಿ ಅಹಂಕಾರದ ಭಾವನೆಯಿಂದಾಗಿ ನಿನ್ನ ಮಾಯಿಗೆ ಸಿಲುಕಿದ್ದೇನೆ. ಹುಸಿ ಅಹಂಕಾರ ಮತ್ತು ನನ್ನ ದೇಹ ಹಾಗೂ ತತ್ಪರಣ ಸಂಬಂಧಗಳನ್ನು ಗುರುತಿಸಿಕೊಂಡು, ಅಂದರೆ ದೇಹದ ಭಾವನೆ ನಾವಿದ್ದೇವೆ. ನಾವು ಕೂಡ ಹೀಗೆ ದೇಹದ ಭಾವನೆಯಲ್ಲಿ ನಾವು ಎಂತಂದ್ರೆ, ಪ್ರಭುಪಾದ ಹೇಳುವಂಥದ್ದು, ಕಂಡೀಷನ್ ಸೋಲ್ ಈಸ್ ರಾಟಿಂಗ್. ರಾಟಿಂಗ್ ಅಂದ್ರೆ ಎಂತ? ರಾಟಿಂಗ್ ಅಂದ್ರೆ ಈ ಕೊಳೆಯುವಂಥದ್ದು. ಈ ಗಲೀಜೆಲ್ಲ ಇರ್ತದೆ, ಡ್ರೈನೇಜ್ ಗಟರ್, ಅದರಲ್ಲಿ ಎಲ್ಲ ಈ ನುಸಿಗಳೆಲ್ಲ ಕೊಳಿತಾ ಇರ್ತದೆ. ಹಾಗೆ ನಾವು ಕೂಡ ವಿ ಆರ್ ರಾಟಿಂಗ್ ಇನ್ ದಿಸ್ ಮೆಟೀರಿಯಲ್ ವರ್ಲ್ಡ್. ವೈ ಇದೆ ನೋಡಿ, ನಾವು ಬಿಕಾಸ್ ಆಫ್ ಅವರ್ ಹುಸಿ ಅಹಂಕಾರ, ಫಾಲ್ಸ್ ಈಗೋ, ಮಾಯಿ ಸಿಲುಕಿದೆ ಮತ್ತು ನಮ್ಮ ದೇಹ ಪರಿಣಾಮದಿಂದ ನಾವು ವಿ ಆರ್ ರಾಟಿಂಗ್. ಎಸ್, ನನ್ನ ದೇಹವನ್ನು ತನ್ನ ಆತ್ಮವಾಗಿ ಗುರುತುಕೊಳ್ಳುವ ಮತ್ತು ಈ ದೇಹದ ಸಂಬಂಧದಲ್ಲಿ ಸ್ವಾಧೀನ ಪಡಿಸಿಕೊಂಡ ವಸ್ತುಗಳ ಮೇಲೆ ಅಧಿಕಾರ ಸ್ಥಾಪಿಸುವ ಅಹಂಕಾರವನ್ನು ಮಾಯಿ ಎಂದು ಕರೆಯಲಾಗಿದೆ. ದೇಹ. ಎಸ್, ಇವಳು ನನ್ನ ಸೊಸೆ, ಇವಳು ನನ್ನ ಮಗಳು, ಇವನು ನನ್ನ ಮಗ, ಇವರು ನನ್ನ ತಾಯಿ, ಇವರು ನನ್ನ ತಂದೆ, ಇವರು ನನ್ನ ಗಂಡ. ಆಕ್ಚುಲಿ ಇದು ಯಾವುದಲ್ಲ, ನಾವು ಭಗವಂತಂದು ನಿತ್ಯ ಸೇವಕ. ಇದಕ್ಕೆ ಮಾಯೆ. ಓಕೆ, 15ನೇ ಅಧ್ಯಾಯದಲ್ಲಿ ಭಗವಂತನ ಹೇಳುತ್ತಾನೆ, ನಾನು ಪ್ರತಿಯೊಬ್ಬನ ಹೃದಯದಲ್ಲಿ ನೆಲೆಸಿದೆ, ನನ್ನಿಂದ ಪ್ರತಿಯೊಬ್ಬನ ಸ್ಮೃತಿ ಉಂಟ. ಅಂದ್ರೆ ಸರ್ವದೇಶ ಅಭಿವೃದ್ಧಿ ಸನ್ನಿವಿಷ್ಟೋ ಮತ್ತ ಸ್ಮೃತಿನ ಅಪವನಾಂಶ ವೇದ ಸರ್ವೇ. ಓಕೆ, ಇದು ಶ್ಲೋಕ. ಆತ್ಮನಿಗೆ ದೇಹದ ಹುಸಿ ಸಮೀಕರಣವು ಮತ್ತು ದೇಹಕ್ಕೆ ಸಂಬಂಧಿಸಿದ ಸಂಪಾದನೆಗೆ ಆಸಕ್ತಿಯು ಕೂಡ ಭಗವಂತನ ನಿರ್ದೇಶನದಲ್ಲಿ ಇರುತ್ತದೆ ಎಂದು ದೇವತೆ ಹೇಳಿದ್ದಾರೆ. ಇದೆಲ್ಲ ಭಗವಂತನ ನಿರ್ದೇಶನ ನಡೆಯುವಂತ. ಓಕೆ, ಅಂದರೆ ಒಬ್ಬನ ತನ್ನ ಭಕ್ತಿ ಸೇವೆಯಲ್ಲಿ ಇನ್ನೊಬ್ಬನ ಇಂದ್ರಿಯ ದೃಷ್ಟಿಯಲ್ಲಿ ತೋಡಿಸಿಕೊಳ್ಳುವುದರಿಂದ ಭಗವಂತನ ಭೇದ ಭಾವ ಎನಿಸುತ್ತಾನೆ ಎಂಬುದು ಇದರ ಅರ್ಥವೇನು? ನೋಡಿ, ಹೇಗಂದ್ರೆ ಪ್ರಭುಪಾದ ಹೇಳುವಂಥದ್ದು, ಒಂದು ಪ್ಲೇಟಲ್ಲಿ ಇದು ಯಾವುದು ಗುಲಾಬ್ ಜಾಮೂನ್, ಇನ್ನೊಂದು ಪ್ಲೇಟಲ್ಲಿ ಮಲ. ಪ್ರಭುಪಾದ ಹೇಳುವಂಥದ್ದು ಎಂತ? ವಿ ಹ್ಯಾವ್ ಟು ಡಿಸೈಡ್ ವೆದರ್ ವಿ ಹ್ಯಾವ್ ಟು ಈಟ್ ಸ್ಟೂಲ್ ಆರ್ ವೆದರ್ ವಿ ಹ್ಯಾವ್ ಟು ಈಟ್ ಗುಲಾಬ್ ಜಾಮೂನ್. ಸ್ಟೂಲ್ ಅಂದ್ರೆ ಇಂದ್ರಿಯ ಸುಖ, ಗುಲಾಬ್ ಜಾಮೂನ್ ಅಂದ್ರೆ ಕೃಷ್ಣ ಪ್ರಜ್ಞೆ. ಹಾಗೆ ಇಲ್ಲಿ ಭಗವಂತ ನಮ್ಗೆ ಅಂತ ಹೇಳೋ ಸ್ಟೂಲ್ ತಿನ್ಬೇಕಂತ ಹೇಳೋದಿಲ್ಲ. ಭಗವಂತ ಹೇಳುವಂತ ಗುಲಾಬ್ ಜಾಮೂನ್ ತಿನ್ನುವ ಅಂತ. ಅದು ನಮ್ಗೆ ಬೇಡ, ನಾವು ಹಠ ಹಿಡಿದ್ದೇವೆ, ನಮ್ಗೆ ಅದೇ ಬೇಕು. ಇದು ನಮ್ಮ ಸಮಸ್ಯೆ. ಓಕೆ, ಒಬ್ಬನು ಭಕ್ತಿ ಸೇವೆಯಲ್ಲಿ ಇನ್ನೊಬ್ಬನು ಇಂದ್ರಿಯ ದೃಷ್ಟಿಯಲ್ಲಿ ತೊಡಗಿಸಿಕೊಳ್ಳುವುದರಿಂದ ಭಗವಂತನು ಭೇದ ಭಾವ ಎನಿಸುತ್ತಾನೆ ಎಂಬುದು ಇದರ ಅರ್ಥವೇನು? ಅದು ನಿಜವಾದರೆ ಅದು ಸರ್ವೋತ್ತಮನಾದ ಭಗವಂತನ ಕಡೆಯಿಂದ ಅನೌಚಿತ್ಯವಾದಿತ್ತು. ಆದರೆ ಅದು ವಾಸ್ತವ ಸಂಗತಿ ಅಲ್ಲ. ಅದಲ್ಲ. ಭಗವಂತನಿಗೆ ಎಲ್ಲರೂ ಅವನ ಮಕ್ಕಳು, ಎಲ್ಲರೂ ಗುಲಾಬ್ ಜಾಮೂನ್ ತಿನ್ಬೇಕಂತ ಇಷ್ಟ ಇರುವಂಥದ್ದು. ಅದು ನಮ್ಗೆ ಬೇಡ. ಇದು ನಮ್ಮ ಸಮಸ್ಯೆ. ಯಾವ ಕ್ಷಣದಲ್ಲಿ ಜೀವಿಯು ತನ್ನ ನೈಜತೆಯನ್ನು, ಅಂದರೆ ಭಗವಂತನಿಗೆ ಶಾಶ್ವತ ದಾಸನಾಗಿರುವ ತನ್ನ ಸ್ವರೂಪ ಸ್ಥಿತಿಯನ್ನು ಮರೆಯುವನು ಮತ್ತು ಇಂದ್ರಿಯ ದೃಷ್ಟಿಯಿಂದ ಸ್ವಯಂ ಅನುಭವಿಸಲು ಬಯಸುವನು, ಆ ಕೂಡಲೇ ಆತ ಮಾಯೆಯಿಂದ ಗ್ರಹಿತಾನೆ. ಹಾಗೆ ನಾವು ಎಂತಂದ್ರೆ 2 ಪ್ಲೇಟ್ ಉಂಟು, ನಮಗೆ ಈ ಪ್ಲೇಟ್ ಬೇಡವೇ ಬೇಡ ಗುಲಾಬ್ ಜಾಮೂನ್,
ಬೇಡ, ನನಗೆ ಇದೇ ಬೇಕು. ಭಗವಂತ ಏನ ಮಾಡ್ತಾನೆ, ಓಕೆ ತಿನ್ನು ತಿನ್ನು, ಹಠ ಹಿಡಿದೇವೆ, ತಿನ್ನು ತಿನ್ನು ಮಾರಾಯ, ತಿನ್ನು. ಈ ಮಾಯಾ ಗ್ರಹಣ ದೇಹದೊಂದಿಗೆ ಹುಸಿ ಸಮೀಕರಣದ ಪ್ರಜ್ಞೆ ಮತ್ತು ದೇಹದ ಒಡೆತನ ಸಂಬಂಧವೇ ಆಗಿದೆ ನೋಡಿ. ದೇಹದೊಂದಿಗೆ ನಮ್ಮ ಸಂಬಂಧ ಸ್ಟ್ರಾಂಗ್ ಉಂಟು, ತುಂಬಾ ಸ್ಟ್ರಾಂಗ್. ಇವು ಮಾಯ ಕ್ರಿಯೆಗಳಾಗಿವೆ. ಮಾಯವು ಭಗವಂತನ ನಿಯೋಗಿಯಾಗಿರುವುದರಿಂದ ಇದು ಪರ್ಯಾಯವಾಗಿ ಭಗವಂತನ, ಅಂದ್ರೆ ಶಿ ಇಸ್ ನಾಟ್ ಇಂಡಿಪೆಂಡೆಂಟ್, ಶಿ ಇಸ್ ಡೂಯಿಂಗ್ ವರ್ಕ್ ಆನ್ ದಿ ಆರ್ಡರ್ ಆಫ್ ಕೃಷ್ಣ. ಹಾಗೆ ಇಂಡೈರೆಕ್ಟ್ ಅಲ್ಲಿ ಕೃಷ್ಣನೇ ಇನ್ಚಾರ್ಜ್ ಅದಕ್ಕೆ. ಅವನು ಆತನಿಗೆ ಪೂರ್ಣ ಸೌಲಭ್ಯ ನೀಡುತ್ತಾನೆ ನೋಡಿ. ಈಗ ನಮಗೆ ಎಂತ ಬೇಕು ಭಗವಂತ, ಓಕೆ ನನಗೆ I want to do sense gratification. Okay. Do. Continuously. This life I want to do. Okay. Next life. Keep on doing. ಕೃಷ್ಣ ನಮಗೆ ಅವಕಾಶ ಕೊಡ್ತಾನೆ, ಎಷ್ಟು ಬೇಕು ಅಷ್ಟು. ಹಾಗೆ ನಾವು ಭಗವಂತನ ಸೇವೆ ಮಾಡಬೇಕಿದ್ದು ಕೂಡ ಅವಕಾಶ ಕೊಡ್ತಾನೆ, ಸೌಲಭ್ಯ ನೀಡ್ತಾನೆ. ನೇರವಾಗಿ ಅಲ್ಲ, ಆದರೆ ಅವನು ಐಕ ಶಕ್ತಿ ನಿಯೋಗ ಮೂಲಕ, ಅಂದ್ರೆ ಹಿಂದೆ ಸುಖಕ್ಕೆ ನೇರ ಅವ ಕೊಡುವುದಲ್ಲ, ಅವಳು ಕೊಡುವಂಥದ್ದು ಮಾಯಿ. ಐಕ ಶಕ್ತಿ ಭಗವಂತ ಶಕ್ತಿ ಆದ್ದರಿಂದ ತನ್ನನ್ನು ಮರೆಯಲು ಸೌಲಭ್ಯ ನೀಡುವವನು ಪರ್ಯಾಯವಾಗಿ ಭಗವಂತನೇ ಆಗಿದ್ದಾನೆ. ಆದ್ದರಿಂದಲೇ ದೇವತೆ ಹೇಳಿದಳು, ನಿನ್ನಿಂದಾಗಿ ನಾನು ಇಂದ್ರಿಯ ದೃಷ್ಟಿಯಲ್ಲಿ ಮಗ್ನಳಾಗಿದ್ದೇನೆ. ಈಗ ದಯವಿಟ್ಟು ಈ ತೊಡಗಿನಿಂದ ನಾನು ಬಿಡುಗಡೆಗೊಳಿಸಿ. ಹಾಗೆ ಈಗ ನಾನು ಇಂಡೈರೆಕ್ಟ್ ಆಗಿ ಭಗವಂತನ ಕೊಡುವಂತ, ಅದ್ರ ಭಗವಂತ ಅದಕ್ಕೆ ಏಜೆಂಟ್ ಅಪಾಯಿಂಟ್ ಮಾಡಿದ್ದಾನೆ, ಅವಳು ಮಾಯಿ ದೇವಿ. ಭಗವಂತನ ಅನುಭವದಿಂದ ಐಕ ಜಗತ್ತನ್ನು ಅನುಭವಿಸಲು ಎಲ್ಲರಿಗೂ ಅನುವು ಮಾಡಿಕೊಡಲಾಗಿದೆ ನೋಡಿ. ಈಗ ನಮಗೆ ಪ್ರಬಲ ಭೋಗಿಸುವಂತ ಇಚ್ಛೆ ಉಂಟು, ಭಗವಂತ ನಮಗೆ ಬೇರೆ ಬೇರೆ ಓಡ್ತಾನೆ. ಈ ಕೆಲವರಿಗೆ ತುಂಬಾ ಮಾಂಸಾಹಾರಿ ತಿನ್ನುವ ಇಚ್ಛೆ ಇರ್ತದೆ. ಎಸ್, ಬಿಕಮ್ ಎಂತ ಲಯನ್, ಬಿಕಮ್ ಟೈಗರ್. ನಿಮ್ಗೆ ಯಾವ್ದು ಇಚ್ಛೆ ಉಂಟು ಅದು ಕೊಡ್ತಾನೆ ಭಗವಂತ, ಕೊಡ್ತಾನೆ, ಗ್ರಾಂಟ್ ಮಾಡ್ತಾನೆ. ಹಾಗೆ ಆದರೆ ಐಕ ಅನುಭೋಗದಿಂದ ಜುಗುಪ್ಸರಾದಾಗ ಮತ್ತು ಆಶಾವಾದ ಭಗವಂತನ ಪಾದಗಳನ್ನು ಪ್ರಾಮಾಣಿಕವಾಗಿ ಶರಣದಲ್ಲಿ ತೊಡಗಿನಿಂದ ಪಾರು ಮಾಡುವಷ್ಟು ಆ ಭಗವಂತ ದಯಮಯನು. ಅಂದ್ರೆ ಇದು ನಾವು ಮಾಡಿ 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 ನಮಗೆ ಸಾಕಾಗ್ತದೆ ಇಂದ್ರಿಯ ಸುಖ. ಮತ್ತೆ ನಾವೆಂತಂದ್ರೆ ನೋ ಮೋರ್ ಇಂದ್ರಿಯ ಸುಖ. ಆಗ ನಾವು ಸಿನ್ಸಿಯರ್ ಆದ್ರೆ ಭಗವಂತ ನಮಗೆ ಭಗವಂತನ ಪಾದಗಳಿಗೆ ಹೋಗ್ಲಿಕ್ಕೆ ವ್ಯವಸ್ಥೆ ಮಾಡ್ತಾನೆ ಅಂತೆ. ಆದ್ರಿಂದ ಕೃಷ್ಣನ್ ಭಗವಂತ ಹೇಳುತ್ತಾನೆ, ಎಲ್ಲಕ್ಕೂ ಮೊದಲು ಶರಣಾಗು, ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ, ಆಗ ನಿನ್ನ ನಿರ್ವಹಣೆಯನ್ನು ನಾನೇ ವಹಿಸಿಕೊಳ್ತೇನೆ ನೋಡಿ. ಹೇಗೆಂದ್ರೆ ಕೆಲವೊಮ್ಮೆ ಎಂತ ಆಗ್ತದೆ, ಈಗ ನಿನ್ನೆ ನಾನು ಒಂದು ಕಡೆ ಹೋದೆ, ಅಲ್ಲಿ ಒಬ್ರು ಲೆಕ್ಚರರ್ ಅವರು ಹೇಳಿದಂತ, ಅಂದ್ರೆ ಒಂದು ಹುಡುಗನಿಗೆ ಎಜುಕೇಶನ್ಗೆ ಅಂತ ಅದು ಹೆಲ್ಪ್ ಮಾಡ್ಬೋದಾ ಅಂತ. ಅದಕ್ಕೆ ನಾನು ಹೇಳಿದೆ, ವಿ ಕ್ಯಾನ್ ಹೆಲ್ಪ್ ಫಾರ್ ಹಿಸ್ ಎಜುಕೇಶನ್, ಬಟ್ ಹಿ ಹ್ಯಾಸ್ ಟು ಲಿಸನ್ ವಾಟ್ ವಿ ಸೇ. ಅದೇ ರೀತಿ ಕೃಷ್ಣ ವಿಲ್ ಹೆಲ್ಪ್ ನೋಡಿ. ಇಲ್ಲಿ ಅಂತ ಭಗವದ್ ಹೇಳುತ್ತಾನೆ, ಎಲ್ಲಕ್ಕೂ ಮೊದಲು ಶರಣ, ಆಗ ನಾನು ವಹಿಸಿಕೊಳ್ಳುವೆ. ನಿರ್ಮಾಣ ವಹಿಸಿಕೊಳ್ತಾನೆ ಯಾವಾಗ ನಾವು ಪೂರ್ತಿ ಶರಣಾಗತ. ಈಗ ನಾನು ಕೂಡ ಶರಣಾಗತ. ಯಾವ ರೀತಿಯ ನಮ್ದು ಶರಣಾಗತ? ಪೂರ್ತಿ ಶರಣಾಗತ ವಹಿಸಿಕೊಳ್ತಾನೆ, ಯು ವಿಲ್ ಟೇಕ್ ಕೇರ್. ಮತ್ತು ಎಲ್ಲ ಪಾಪ ಪುಣ್ಯ ಕ್ರಿಯೆಗಳ ಪ್ರತಿಗಳಿಂದ ಮುಕ್ತಗೊಳಿಸುವ ಭಗವಂತನಿಗೆ ನಮ್ಮ ಸಂಬಂಧ ಪೂರ್ಣ ವಿಸ್ಮೃತಿಯಲ್ಲಿ ಆಚರಿಸಲಾದ ಕ್ರಿಯೆಗಳಿಗೆ ಪಾಪಪೂರ್ಣ ಕ್ರಿಯೆಗಳಾಗಿವೆ. ಪೂರ್ಣ ವಿಸ್ಮೃತಿ ಇದು ಪಾಪಪೂರ್ಣ ಕ್ರಿಯೆ. ಈ ಐಕ ಜಗತ್ತಿನಲ್ಲಿ ಐಕ ಅನುಭೋಗಕ್ಕಾಗಿ ಎಸಗಿದ ಕ್ರಿಯೆಗಳು ಅವು ಪುಣ್ಯ ಕರ್ಮಗಳೇ ಆಗಿದ್ದರೂ ಪಾಪಪೂರ್ಣವೇ ಆಗಿವೆ. ಪುಣ್ಯ ಕರ್ಮಗಳು, ಯಾಕೆಂದ್ರೆ ಎಲ್ಲಿ ಕೃಷ್ಣ ಇಲ್ಲ ಅದು ಕೂಡ ಪಾಪವೇ ಅಂತ. ಉದಾಹರಣೆ, ಕೆಲವೊಮ್ಮೆ 4 ಪಟ್ಟು ಹೆಚ್ಚು ಹಣವನ್ನು ಮರಳಿ ಪಡೆಯುವ ದೃಷ್ಟಿಯಿಂದ ಅಗತ್ಯವುಳ್ಳ ವ್ಯಕ್ತಿಗೆ ಸ್ವಲ್ಪ ಹಣವನ್ನು ದಾನ ರೂಪದಲ್ಲಿ ಕೊಡಲಾಗಿದೆ ಎಂದಿಟ್ಟುಕೊಳ್ಳೋಣ. ಯಾವುದೇ ಲಾಭ ಪಡೆಯುವ ಉದ್ದೇಶವನ್ನು ಕೊಟ್ಟಿದ್ದು ರಜಗುಣ. ರಜಗುಣದ ದಾನ ಅಂದ್ರೆ ನಮಗೆ ಹೆಸರು ಬೇಕು. ಇಲ್ಲಿ ಮಾಡಿದೆಲ್ಲವೂ ಐಕ ಗುಣದಿಂದ ಮಾಡಿದ್ದಾಗಿದೆ. ಫುಲ್ಲಿ ಕಂಟ್ಯಾಮಿನೇಟೆಡ್ ಮೆಟೀರಿಯಲ್ ವರ್ಲ್ಡ್ ಅಂದ್ರೆ ಇಟ್ ಇಸ್ ಕಂಟ್ಯಾಮಿನೇಟೆಡ್ 3 ಗುಣಾಸ್. ಹಾಗಾಗಿ ನಾವು ಯಾವಾಗ ಈ 3 ಗುಣದಿಂದ ಆಚೆ ಮಾಡ್ತೇವೆ ಅದು ಮಾತ್ರ ಕಂಟ್ಯಾಮಿನೇಷನ್ ಅಲ್ಲ, ಇಲ್ಲದ ಕಂಟ್ಯಾಮಿನೇಷನ್. ಅದನ್ನು ಭಗವಂತನ ಸೇವೆ ಎನ್ನೊಂದು ಉಳಿದು ಬೇರೆ ಎಲ್ಲ ಕ್ರಿಯೆಗಳು ಪಾಪ ಗುಣ ಆಗಿದೆ. ಈಗ ತುಂಬಾ ಸ್ಟ್ರಾಂಗ್ ಸ್ಟೇಟ್ಮೆಂಟ್, ತುಂಬಾ ಇದಾಗ ನಮ್ಗಾಗ್ಬೋದು, ನಾವು ಅದು ಮಾಡ್ತಾ ಇದ್ದೇವೆ, ಇದು ಅದು ಪುಣ್ಯ ಅಲ್ವಾ, ಎಲ್ಲ ಪಾಪ ಅಂತ ಪ್ರಭುದೇವ ನಾನಲ್ಲ, ಎಲ್ಲ
ಆಗ ಭಗವಂತನ ಸೇವೆ ಬಿಟ್ಟು ಉಳಿದದೆಲ್ಲ ನಾವು ಎಂತದೆ ನಮ್ಮ ಪ್ರಕಾರದ ಎಂತ ಹೇಳುವಂಥದ್ದು ಪುಣ್ಯದ ಕೆಲಸ ಇರ್ಬೋದು, ಅದು ಇರ್ಬೋದು, ಇದು ಇರ್ಬೋದು, ಎಲ್ಲವೂ ಪಾಪವೇ. ಪಾಪಗುಣ ಕ್ರಿಯೆಗಳಿಂದಾಗಿ ಐಕ ಸಂಬಂಧ ಮಾಯೆಯನ್ನು ನಾವು ಆಕರ್ಷಿತರಾಗುತ್ತೇವೆ. ಆಗ ನಾನು ಈ ದೇಹವಾಗಿದ್ದೇನೆ ಎಂದು ಭಾವಿಸ್ತೇನೆ. ದೇಹವೇ ನಾನೆಂದು ದೈಹಿಕ ಸಂಪಾದನೆಗಳನ್ನು ನನ್ನ ನೋಡಿ ಪ್ರಭುದಿರುವಂಥದ್ದು ಮಮ್ಮ ಎಂತ ಮಮೇತಿ ನಾನು ನನ್ನದು. ಎಸ್, ಮಮ ಏತಿ ನಾನು ನನ್ನದು, ನಾನು ನನ್ನದು, ಮೈನ್. ಇದು ಎಂತಂದ್ರೆ ಪ್ರಭು ಸ್ಕಿನ್ ಡಿಸೀಸ್. ಸ್ಕಿನ್ ಡಿಸೀಸ್ ಇದರಿಂದ ಹೊರಗೆ ಬರ್ಲಿಕ್ಕೆ ಆಗುದಿಲ್ಲ, ತುಂಬಾ ಕಷ್ಟ. ಈಗ ಸ್ಕಿನ್ ಡಿಸೀಸ್ ಆದ್ರೆ ಸುಲಭದಲ್ಲಿ ಹೋಗುದಿಲ್ಲ, ತುಂಬಾ ಕಷ್ಟ. ಅದೇ ರೀತಿ ಇದು ಹೋಗುದಿಲ್ಲ. ನಾನು ನನ್ನದು, ನಾನು ನನ್ನದು ಎಂದು ಭಾವಿಸ್ತೇನೆ. ದೇಹವೇ ನಾನೆಂದು ದೈಹಿಕ ಸಂಪದ ನನ್ನದು, ಎಲ್ಲ ನನ್ನದು ಎಂದು ನಾನು ಯೋಚಿಸಿದ್ದೇನೆ. ಹುಸಿ ಸಮೀಕರಣ ಮತ್ತು ಹುಸಿ ಸಂಪಾದನೆಗಳ ತೊಡಗಿನಿಂದ ನನ್ನ ಮುಕ್ತಗೊಳಿಸಲು ದೇವತೆ ಭಗವಂತಗಳನ್ನು ವಿನಂತಿಸಿಕೊಂಡರು. ಎಸ್, ಹರೇ ಕೃಷ್ಣ. ಹರೇ ಕೃಷ್ಣ. ಎಸ್, ಯಾವ್ದು ಪ್ರಶ್ನೆದಲ್ಲಿ ಕೇಳಬಹುದು? ಓಕೆ, ತುಂಬಾ ಪ್ರಶ್ನೆಗಳು ಬಂದಿದೆ. ಹರೇ ಕೃಷ್ಣ. ಕವಿತಾ ಪಿ ಹೇಳಿ. ಪ್ರಭುಜಿ ದಂಡವತ್ ಪ್ರಣಾಮ್ಸ್ ಪ್ರಭುಜಿ. ಪ್ರಭುಜಿ, ಭೌತಿಕ ಜಗತ್ತಿನಲ್ಲಿ ಮನುಷ್ಯನ ಈಗ ಹೋಗ್ಬೇಕಂದ್ರೆ ಏನ್ ಮಾಡ್ಬೇಕು ಪ್ರಭುಜಿ? ಈಗ ಹೋಗ್ಲಿಕ್ಕೆ ಆಗುದಿಲ್ಲಪ್ಪ, ಈಗ ಹೋಗ್ಲಿಕ್ಕೆ ಆಗುದಿಲ್ಲ. ಈಗೋ ಬೇಕು. ಆದ್ರೆ ಈಗೋ ಎಂತಂದ್ರೆ ನಾನು ಭಗವಂತನ ಸೇವಕ. ಈಗೋವನ್ನು ಜೀರೋ ಮಾಡ್ಲಿಕ್ಕೆ ಆಗುದಿಲ್ಲ. ಈಗೋ ಶುರುವಿದೆ. ಈಗ ಜೀರೋ ಮಾಡಕ್ ಆಗಲ್ಲ ಅಂದ್ರೆ ಪ್ರಭುಜಿ? ಈಗೋ ಜೀರೋ ಮಾಡ್ಲಿಕ್ಕೆ ಆಗುದಿಲ್ಲ. ನಾನು ಭಗವಂತನ ಸೇವಕ, ಇದು ನಿಜವಾದ ಟ್ರೂ ಈಗೋ. ಇವತ್ತಿನ ಕ್ಲಾಸ್ ಅದೇ ಹೌದ್ ಪ್ರಭುಜಿ. ಅಂದ್ರೆ ನಾವು ದಾಸಾನು ಆಗಿರ್ತೀವಿ. ಆದ್ರೆ ಕೂಡ ನಾವು 16 ರೌಂಡ್ ಮಾಡಿದ್ರೆ ಕೂಡ ಮನುಷ್ಯನ್ಗೆ ಈಗೋ ಅನ್ನೋದು ಇದ್ದೇ ಇರುತ್ತೆ. ಅದು ಯಾಕೆ ಹೋಗಲ್ಲ ಪ್ರಭುಜಿ? ನೋಡಿ, ಅದು ನೀವು ಪ್ರೈಡ್ ಅರಗೆನ್ಸ್ ಆದ ಒಂದು ರೀತಿ ಅದನ್ನು ಹೇಳ್ತಾರೆ. ಅದ್ರ ನೀವು ಇಲ್ಲಿ ಕೇಳಿ, ಈಗೋ ಅದು ಎಲ್ಲ ಹೋಗ್ತದೆ ಯಾವಾಗ ನಾವು ಭಗವಂತನ ಸೇವಕರಾಗ್ತೇವೆ. ಎಲ್ಲ ಹೋಗ್ತದೆ. ಈಗ ನಾವು ಸೇವಕರಾಗ್ಲಿಲ್ಲ, ಖಾಲಿ ನಾವು ಹೆಸರಲ್ಲಿ ಮಾತ್ರ ನಾವು ಭಗವಂತನ ಸೇವಕರು. ಸೇವಕರಾದ್ಮೇಲೆ ನಿಜವಾದ ಸೇವಕರಾದ್ರೆ ಎಲ್ಲ ಹೋಗ್ತದೆ ಅದು. ಅಂದ್ರೆ ನಾವ್ ಇನ್ನು ಹೆಚ್ಚಿನ ಭಕ್ತಿ ಮಾಡ್ಬೇಕಾ ಪ್ರಭುಜಿ? ಹೌದು, ಮತ್ತೆ. ಎಸ್, ಹರೇ ಕೃಷ್ಣ. ಧನ್ಯವಾದಗಳು. ಓಕೆ, ಎಸ್, ದಿವ್ಯಾ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭು. ದಂಡವತ್ ಪ್ರಣಾಮ್ ಪ್ರಭುಗಳೇ. ನಾನು ಫಸ್ಟ್ ಕ್ಷಮೆ ಕೇಳ್ತೀನಿ. ನಾವು ಈಗಿನ ನನ್ನ ದೇಹದ ಅಥವಾ ನಾವಿರುವ ಪ್ರಪಂಚಿಕ ಲೆವೆಲ್ ಅಲ್ಲಿ ನಾನು ಯೋಚನೆ ಮಾಡ್ತಾ ಇದ್ದೀನಿ. ಇವ್ರ ದೇವಹೂತಿ ಬಂದ್ಬಿಟ್ಟು ಯಾವಾಗ್ಲೂ ಸೇವೆ ಮಾಡ್ತಾ ಇದ್ರು ಕರ್ದಮುನಿಗೆ. ಅಂತವ್ರು ಯಾಕೆ ಈ ತರ ಕೇಳ್ತಾ ಇದಾರೆ? ನಾನ್ ಹೇಗಂದ್ರೆ ಭಾಗವತ ಇರುವಂತದ್ದು ನಮ್ಮಂತ ಈ ಎಂತ ಹೇಳುವಂತದ್ದು ಕಂಡೀಷನ್ ಸೋಲ್ಸ್, ಬದ್ಧ ಜೀವಿಗಳಿಗೋಸ್ಕರ ಇರುವಂತದ್ದು. ಹಾಗಾಗಿ ಆಲ್ವೇಸ್ ಪ್ರಭಾವ ಇರುವಂತದ್ದು ಡಿವೋಟಿ ಇಸ್ ಆಲ್ವೇಸ್ ಹಂಬಲ್. ಹೇಗೆಂದ್ರೆ ಕೃಷ್ಣ ಜಗನ್ನಾಥ ಗೋಸ್ವಾಮಿ ಹೇಳುವಂತದ್ದು, ಚೈತನ್ಯ ಚರಿತಾಮೃತದ ಆಥರ್, ಐ ಆಮ್ ಲೋವೆಸ್ಟ್ ದನ್ ದಿ ವರ್ಮ್ ಇನ್ ದ ಸ್ಟೂಲ್. ಪ್ರಭಾವ ಇರುವಂತದ್ದು ಈಸ್ ನಾಟ್ ಲೈಕ್ ದಟ್. Whether he is lowest than the worm in the stool, no, but he really feels. ಹಾಗಾಗಿ ನಾವು ಅಡ್ವಾನ್ಸ್ ಆದ ಮೇಲೆ, the more you become advanced, you really feel insignificant. ಹೇಗೆಂದ್ರೆ ರಾಧಾರಾಣಿ ಹೇಳುವಂತದ್ದು, ಯಾರಾದ್ರೂ ಬರುವಾಗ ಅವಳು ಇಮಿಡಿಯೇಟ್ ಕೃಷ್ಣಗೆ ಹೇಳುವಂಥದ್ದು, ನನಗಿಂತ ಒಳ್ಳೆ ಭಕ್ತ ಬಂದ. ಪ್ರಭುಪಾದ ಹೇಳುವಂಥದ್ದು, ಅವಳಿಗಿಂತ ಒಳ್ಳೆ ಭಕ್ತ ಇಲ್ಲ ಅಂತೆ, ಯಾರು ಇಲ್ಲ ಅಂತ. ಆದ್ರೆ ಶಿ ಇಸ್ ಜೆನ್ಯುನ್ಲಿ ಫೀಲಿಂಗ್. ಹಾಗೆ ಭಾಗವತ ಹೇಳುವಂಥದ್ದು ಇಟ್ ಇಸ್ ಫಾರ್ ಅವರ್ ಪ್ಯೂರಿಫಿಕೇಶನ್. ನಾವು ಅವರ ಹಂಬಲ್ನೆಸ್ ಎಲ್ಲ ನೋಡಿ ನಮಗೆ ಅಂದ್ರೆ ಗೊತ್ತಾಗ್ಬೇಕು. ಎಂತ ನಮ್ಮ ಕೆಪ್ಪಿಗೆ ಹೊಡೆಯುವಂಥದ್ದು. ನಮ್ದು ಈ ಅಹಂಕಾರ ಬಿಡುವುದಿಲ್ಲ. ನಾನು ಗ್ರೇಟ್. ಅವೆಂತ ಗ್ರೇಟ್. ಹಾಗಾಗಿ ದ ಮೋರ್ devotee becomes advanced, he'll feel humble and genuinely he feels, yes, I am insignificant. ತಿಳಿದ ಮಾತಾಜಿ. ಎಸ್, ಹರೇ ಕೃಷ್ಣ. ತಿಳಿತು ಪ್ರಭು. ಥ್ಯಾಂಕ್ಸ್. ಹರೇ ಕೃಷ್ಣ. ಎಸ್, ಸುನಂದ. ಹರೇ ಕೃಷ್ಣ ಹೇಳಿ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಹೇಳಿ. ಹರೇ ಕೃಷ್ಣ ಪ್ರಭುಜಿ. ದೇಹಹೂತಿ ಹೇಳ್ತಾಳೆ, ನಾನು ಭಗವಂತನೇ ನನ್ಗೆ ತಪ್ಪು ಮಾಡಕ್ಕೆ ಅವಕಾಶ ಮಾಡ್ಕೊಡ್ತೆ, ಇಂಡೈರೆಕ್ಟ್ ಆಗಿ, ಹಾಗಾಗಿ ನಾನು ಮಾಡ್ತಾ ಇದ್ದೀನಿ ಅಂತ ಅವರೇ ಹೇಳ್ತಾ ಇದ್ದಾರೆ. ನಾವು ಕೂಡ ಎಷ್ಟೋ ಪ್ರಯತ್ನ ಮಾಡಿದ್ರು. ಹಾಗೆ ನೋಡಿ, ಅಲ್ಲಿ ನೀವು ಅರ್ಥ ಮಾಡ್ಬೇಕು. ಎಂತಂದ್ರೆ ಪ್ರಭುಪಾದ ಹೇಳಿದ್ದಾರೆ,
ಸೊ ಅಲ್ಲಿ ಪ್ರಭುಪಾದ ನಮಗೆ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದಾರೆ ಎಂತಂದ್ರೆ ಎಂತಂದ್ರೆ ಮಾಯೆ ಎಲ್ಲವನ್ನು ಮಾಡುವಂತದ್ದು. ಮಾಯೆ ಅಂದ್ರೆ ದೇವಿ, ಶಿ ಇಸ್ ಅ ಶಕ್ತಿ. ಇಂಡೈರೆಕ್ಟ್ಲಿ ಅಲ್ಲಿ ಪ್ರಭುಪಾದ ಹೇಳಿದ್ರೆ ಅಂತ, ಶಿ ಇಸ್ ಕಂಟ್ರೋಲ್ಡ್ ಬೈ ಕೃಷ್ಣ. ಸೊ ಇಂಡೈರೆಕ್ಟ್ಲಿ ಕೃಷ್ಣ ಇಸ್ ಡೂಯಿಂಗ್, ಬಟ್ he is not doing. ಅಂದ್ರೆ he has given an ಏಜೆಂಟ್ ಅಪಾಯಿಂಟ್ ಮಾಡಿದ್ದಾನೆ. ಏಜೆಂಟ್ ಇಸ್ ಮಾಯೆ, ಪ್ರಕೃತಿ. ಈ ರೀತಿ ನಾವು ತಿಳಿಬೇಕು. ಹಾಗಾಗಿ ಎಂತಾಗ್ತದೆ ಅಂದ್ರೆ, ಇದು ಕಂಡೀಷನ್ ಸೋಲ್ ಇದೆ ಅಂತ ಅಂದ್ರೆ ಅವರು ಕೂಡ ಮಾಡಿದ್ದಾರೆ, ನಾನು ಕೂಡ ಮಾಡ್ತೇನೆ, ಇದು ನಮ್ಮ ವಿಚಾರ. ಯಾಕೆಂದ್ರೆ ವಿ ಆರ್ ನಾಟ್, ನಾವು ನಮ್ಮ ತಪ್ಪನ್ನು ವಿ ಆರ್ ನಾಟ್ ಅಡ್ಮಿಟಿಂಗ್. ಇದು ಕಂಡೀಷನ್ ಸೋಲ್ ಪ್ರಭುಪಾದ ಹೇಳ್ತಾರೆ. ಬಟ್ ವೇರಾಸ್ ಎಂತಂದ್ರೆ ಪ್ಯೂರ್ ಡ್ಯೂಟೀಸ್ ಆರ್ ಅಂಡರ್ ಯೋಗಮಾಯ, ನಾಟ್ ಮಹಾಮಾಯ. ದೇ ಆರ್ ಅಂಡರ್ ಯೋಗಮಾಯ. ಹರೇ ಕೃಷ್ಣ. ಹಾ ಪ್ರಭುಜಿ, ಹೌದು ಪ್ರಭುಜಿ. ಆದ್ರೆ ನಾವು ಎಷ್ಟೋ ಪ್ರಯತ್ನ ಮಾಡ್ತಾ ಇರ್ತೀವಿ, ನಾವು ಮಾಯೆ ಭಗವಂತಂಗ್ ಶರಣಾಗ್ಬೇಕು, ದಾಸನಾಗ್ ಸೇವೆ ಮಾಡ್ಬೇಕು, ನಾವು ಮಾಯೆ ಅಂಡರ್ ಅಲ್ಲಿ ಇರಬಾರ್ದು ಅಂತಾನೆ. ಆದ್ರೂ ಕೂಡ ನಾವು ಮಾಯೆಯಲ್ಲಿ ಸಿಗಾಕೋತಾ ಇದೀವಿ ಅಂತ ಅಂದ್ರೆ, ಅದಕ್ ನಾನು ಅರ್ಥ ಮಾಡ್ಕೊಂಡಿದ್ದು, ಇದು ಭಗವಂತನ ಇಂಡೈರೆಕ್ಟ್ ಆಗಿ ಭಗವಂತನ ಇಚ್ಛೆ ಅನ್ನೋ ತರ. ಎಂತಂದ್ರೆ ಹೇಗೆಂದ್ರೆ ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್. ಹೇಗೆಂದ್ರೆ ಈಗ ನೀವು ನಿಮ್ಮ ಮಗನನ್ನು ಒಂದು ದೊಡ್ಡ ಅಥ್ಲೆಟ್ ಆಗ್ಬೇಕಲ್ಲ, ನೀವು ಹಾಕ್ತೀರಿ ಅಥ್ಲೆಟ್, ಇದಕ್ಕೆ ಇಮಿಡಿಯೇಟ್ ಆಗ ಪ್ರೈಸ್ ಬರುವುದಿಲ್ಲ. he has to practice daily morning, daily evening he has to go and he has to practice 1 hour, 1.5 hour. ಈ ರೀತಿ ಪ್ರಾಕ್ಟೀಸ್ ಮಾಡಿ ಆಫ್ಟರ್ ಒಂದು ಮಿನಿಮಮ್ 6-7 years ಆದ ಮೇಲೆ he can compete to the state level, then he can compete to national level, then he can compete to international level. ಮತ್ತೆ ಆಗುವಂಥದ್ದು, then he will get prize. ಹಾಗಾಗಿ ಕೃಷ್ಣ ಪ್ರಜ್ಞೆ ಕೂಡ ಹಾಗೆ, ಇಟ್ ಇಸ್ ನಾಟ್ ಒನ್ ಡೇ ಪ್ರೋಸೆಸ್. ಕಂಟಿನ್ಯೂಸ್ಲಿ ವಿ ಹ್ಯಾವ್ ಟು ಡೂ, ಮಾಡಿ ಮತ್ತೆ ನಾವು ಅದರಿಂದ ಆಚೆ ಬರ್ತೇವೆ, ಬಾಡಿ ಪ್ಲಾಟ್ಫಾರ್ಮ್ ಇಂದ. ಎಸ್, ಓಕೆ ಪ್ರಭುಜಿ, ಧನ್ಯವಾದ. ಓಕೆ, ಹರೇ ಕೃಷ್ಣ. ವಾಂಛಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೋ ವಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವರಿಗೆ ಜಯ. ನಾಮಾಚಾರ್ಯ ಶ್ರೀ ಹರಿದಾಸ್ ಠಾಕೂರ್ ಜಿ. ಹರೇ ಕೃಷ್ಣ. ಧನ್ಯವಾದಗಳು. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಧನ್ಯವಾದ ಪ್ರಭುಜಿ.